I kindly request our chief guest to speak a few words. ಅಂತ ಎಲ್ಲ ಗೌರವಾನ್ವಿತ ಅಯ್ಯನವರೇ, ಪ್ರಾಂಶುಪಾಲರೇ ಮತ್ತು ಎಲ್ಲ ನನ್ನ ಪ್ರೀತಿಯ ಮಕ್ಕಳೇ, ಕಷ್ಟಪಟ್ಟು ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು, ನನ್ನ ಮಗ MBBS ಕಲಿಬೇಕು ಅಥವಾ ಇಂಜಿನಿಯರ್ ಆಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕೆಂಬುದಾಗಿ ಆಸೆ ಪಡ್ತಾರೆ. ವಿದ್ಯೆ ಎಂಬುದು ಯಾರೂ ಕದಿಲಿಕ್ಕಾಗೋದಿಲ್ಲ. ನಾವು ಏನಾದರೂ ಸಂಪಾದನೆ ಮಾಡಿಟ್ರೆ ನಮ್ಮ ಮಕ್ಕಳು ಅದನ್ನು ಹಾಳು ಮಾಡ್ತಾರೆ ಅಲ್ವಾ? ಅದು ವಿದ್ಯೆ, ಅದನ್ನು ಯಾರೂ ಕದಿಲಿಕ್ಕಾಗೋದಿಲ್ಲ. ಹಾಗಾಗಿ ವಿದ್ಯೆಗೆ ಮಹತ್ವ ಕೊಡಬೇಕು. ನಾನು ಸಹ ಬಡ ಕುಟುಂಬದಲ್ಲಿ ನಾನು ಹುಟ್ಟಿದ್ದೆ. ಶಿವಮೊಗ್ಗ ಜಿಲ್ಲೆ ನಮ್ಮದು. ಆಗ ನಮ್ಮ ಸೌತ್ ಕೇಂದ್ರ, ಉಡುಪಿ, ಮ್ಯಾಂಗ್ಳೂರು ಇಲ್ಲಿ ಜೀವನ ಮಟ್ಟ ಉತ್ತಮವಾಗಿದೆ. ನಮ್ಮ ಆ ಕಡೆ ಶಿವಮೊಗ್ಗದಿಂದ ಆಚೆ ಹೋದರೆ ತುಂಬ ಕಷ್ಟಕರ. ನಾವು 8ನೇ ತರಗತಿ ಕಲಿಯುವಾಗ ತುಂಬ ಭಂಗದಲ್ಲಿ ಕಲ್ತಿದ್ದು. ಒಂದು ದಿನ ಊಟ ಇದ್ದರೆ 3 ದಿನ ಊಟ ಇಲ್ಲ. ಆ ರೀತಿ ಜೀವನದಲ್ಲಿ ನಾವು ವಿದ್ಯೆಯನ್ನು ಕಲೀಲೇಬೇಕೆಂಬುದಾಗಿ ಒಂದು ನಮ್ಮ ಮನಸ್ಸಲ್ಲಿ ಬಂತು. ನಾವು 3 ಜನ ಅಣ್ಣ ತಮ್ಮ. ನಾವು ಶಾಲೆ ಬಿಟ್ಟ ಮೇಲೆ ಅಕ್ಟೋಬರ್, ಏಪ್ರಿಲ್ ನಂತರ ನಾವು ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾ ಇದ್ವಿ. ಶಾಲೆ ಬೇಕಾಯ್ತಂತ ಬುಕ್ಸು ಮತ್ತು ಏನಾದರೂ ಬೇಕಾದರೆ ಅದನ್ನು ಕಲಿತು ಅದನ್ನೆಲ್ಲ ಸಂಪಾದನೆ ಮಾಡಿ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ತಾ ಇದ್ವಿ. ಆದರೆ ಈಗ ಅಂಥ ಪರಿಸ್ಥಿತಿ ಇಲ್ಲ ಈಗಿನ ಮಕ್ಕಳಿಗೆ. ಏನು ಇವತ್ತು ತಂದೆ ಬೇಕಾಗಿದ್ದರೆ ಮಕ್ಕಳು ಕೇಳಿದ ಕೂಡಲೇ ತಕ್ಷಣ ಸಂಜೆ ತೆಕ್ಕೊಂಡೋಗಿ ಕೊಡ್ತಾರೆ. ಅಂಥ ಜೀವನ ಮಟ್ಟ ನಮ್ಮದು ಸುಧಾರಿಸಿದೆ. ಆಗ ನಮಗೆ ತುಂಬ ಭಂಗದಲ್ಲಿ ನಾವು ಕಲ್ತಿದ್ದು. ಅಷ್ಟು ಕಷ್ಟಪಟ್ಟರು ಇದ್ದರೂ ಡಿಗ್ರಿ ಮುಗಿಸಿದ್ವಿ ನಾವು. ನನ್ನ ತಮ್ಮ ಒಬ್ಬ ಇಂಜಿನಿಯರ್ ಆಗಿ ಇದ್ದಾನೆ ಈಗ ಶಿವಮೊಗ್ಗದಲ್ಲಿ PWಯಲ್ಲಿ. ಇನ್ನೊಬ್ಬ ಪ್ರೊಫೆಸರ್. ಅಷ್ಟು ಭಂಗದಲ್ಲಿದ್ದರೂ ತುಂಬ ಕಲಿತು ಅವನು. ನಾನು ಈ ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಷನಿಗೆ ಬಂದೆ. ನಾನು ಉಡುಪಿಗೆ ನಾನು ಪ್ರಥಮವಾಗಿ ಅಪಾಯಿಂಟ್ಮೆಂಟ್ ಆಯಿತು. ಡಿಗ್ರಿ ಮುಗಿದ ಮೇಲೆ ನನಗೆ ಅಪಾಯಿಂಟ್ಮೆಂಟ್ ಆಯಿತು. ಈಗ ಎಷ್ಟು ಜನ ಮಕ್ಕಳಿಗೆ ಡಿಗ್ರಿ ಆದಮೇಲೆ ಕೆಲಸ ಸಿಗ್ತದೆ? ಸಾಧ್ಯವೇ ಇಲ್ಲ. ಯಾಕೆ? ಕಾಂಪಿಟೇಷನ್ 99%, 99.9 ಎಂಬುದಾಗಿ ಅಷ್ಟು ಕಾಂಪಿಟೇಷನ್ ಇದೆ ಇವತ್ತು. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ನೋಡಿ 3,000 ಕರೆದ್ರೆ ಲಕ್ಷಗಟ್ಟಲೆ ಅಪ್ಲಿಕೇಶನ್ ಬರ್ತಾ ಇದೆ. ಹಾಗಾಗಿ ಇವತ್ತು ಉದ್ಯೋಗ ಸಿಗೋದು ತುಂಬ ಕಷ್ಟಕರ. ಹಾಗಾಗಿ ನಾವು ಸರ್ಕಾರಿ ಉದ್ಯೋಗವೇ ಬೇಕಾಗಿಲ್ಲ, ಉದ್ಯೋಗವನ್ನು ನಾವು ಮಾಡ್ಬೋದು. ನಮ್ಮ ಆ ಕೆಪಾಸಿಟಿ ಮೇಲೆ ನಾವು ಏನು ಬಿಲ್ಡ್ ಮಾಡ್ತೀವಿ ಅದರ ಮೇಲೆ ಇವತ್ತು ನಾವು ಸ್ವಂತ ಉದ್ಯೋಗವನ್ನು ಮಾಡ್ಬೋದು. ಈಗ ನೋಡಿ, MBBS ಮಾಡಿ ಅಗ್ರಿಕಲ್ಚರ್ ಮಾಡಿ ಇವತ್ತು ಸಹ ರೈತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ ಕೃಷಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಲಾಭ ಇದೆ. ಬೇರೆ ಬೇರೆ ವಿಧ ಇದೆ. ಕೃಷಿ ಅಂದರೆ ನಾವು ಖಾಲಿ ಗದ್ದೆಯಲ್ಲಿ ನಾಟಿ ಮಾಡೋದಲ್ಲ. ಬೇರೆ ಬೇರೆ ವಿಧದಲ್ಲಿ ಬೇಕಾಷ್ಟು ಉದ್ಯೋಗ ಮಾಡ್ಬೋದು. ಸರ್ಕಾರಿ ಕೆಲಸ ಬೇಕಾಗಿದ್ದರೆ ಇವತ್ತು ತುಂಬ ಕಷ್ಟಪಡಬೇಕು. ನಿನ್ನೆ ನನ್ನ ಒಬ್ಬರು ಫ್ರೆಂಡು ನನ್ನ ಆಫೀಸಿಗೆ ಬಂದಿದ್ದರು. NFIಯಲ್ಲಿ ಲೆಕ್ಚರ್ ಅವರು ಹೇಳಿದರು, ಸರ್ ಎಷ್ಟು ನಾನು ಸ್ಪರ್ಧಾತ್ಮಕ ಪರೀಕ್ಷೆ ಬರೆದರೂ ನಾನು ಪಾಸ್ ಆಗಿಲ್ಲ ಸರ್. ಕೊನೆಗೆ ನಾನು ಈ ಕಾಲೇಜಲ್ಲಿ PU ಕಾಲೇಜಲ್ಲಿ ನಾನು ಲೆಕ್ಚರ್ ಆಗಿ ಕೆಲಸ ಮಾಡ್ತೇನೆ. ನೋಡಿ, ಅವ್ರು ಹೇಳಿದರು, ತುಂಬ ಬಾರಿ ನಾನು ಕಾಂಪಿಟೇಷನ್ ಎಕ್ಸಾಮ್ ಮಾಡಿದ್ದೆ, ನಾನು ಪಾಸ್ ಆಗಿಲ್ಲ ಎಂಬುದು. ಯಾಕೆ ಹೇಳಿ? ಇವತ್ತು ನಮಗೆ ಜನರಲ್ ನಾಲೆಜ್ ಇಲ್ಲ. ನಮ್ಮ ಮಕ್ಕಳಿಗೆ ಏನೋ ಜನರಲ್ ನಾಲೆಜ್ ಇಲ್ಲವೇ ಇಲ್ಲ. ಖಾಲಿ ಪುಸ್ತಕದ ಕಲ್ತರೆ ಪ್ರಯೋಜನ ಇಲ್ಲ ಮಕ್ಕಳೇ. ಇವತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ
ಜನರಲ್ ನಾಲೆಜ್ ನಮಗೆ ಬೇಕು. ನಮ್ಮ ಅಕ್ಕಪಕ್ಕ ಊರುಗಳು, ನಮ್ಮ ದೇಶ ವಿದೇಶ, ಇದನ್ನೆಲ್ಲ ನಾವು ಸ್ಟಡಿ ಮಾಡಬೇಕು. ಖಾಲಿ ರ್ಯಾಂಕ್ ಬರೆದ್ರೆ ಪ್ರಯೋಜನ ಇಲ್ಲ. ಈಗ ನಾನು ಕಮಿಷನ್, ಮುನ್ಸಿಪಲ್ ಕಮಿಷನು, ನನ್ನ ನಡತೆ ಸರಿ ಇಲ್ಲಿದ್ದರೆ ನೀವೇನು ಹೇಳ್ತೀರಿ? ಅವ ಕೆಟ್ಟ ಮನುಷ್ಯ ಎಂಬುದಾಗಿ ಹೇಳ್ತೀರಿ ಅಲ್ವಾ? ಗುಣ ಬೇಕು. ವಿದ್ಯೆಯೊಂದಿಗೆ ಮುಖ್ಯವಾಗಿ ನಮ್ಮ ಒಳ್ಳೆ ಗುಣಗಳು ಬೇಕು, ಒಳ್ಳೆ ಚಾರಿತ್ರ್ಯ ಬೇಕು ನಮಗೆ. ಇವತ್ತು ಬೇಕಾಷ್ಟು ಒಳ್ಳೆದಿದೆ, ಕೆಟ್ಟದು ಇದೆ. ಇವೆಲ್ಲ ನಾವೆಲ್ಲ ಇರುವಾಗ, ಕಲಿಯುವಾಗ ನಮಗೆ ಮೊಬೈಲ್ ಇರಲೇ ಇಲ್ಲ. ಸಾಧಾರಣ SLC ಇರುವವರೆಗೂ ನಮ್ಮ ಮನೆಯಲ್ಲಿ TV ಇರಲಿಲ್ಲ. ನಾವು ದೀಪದಲ್ಲಿ ಓದ್ತಿದ್ದು, ಕರೆಂಟು ಇಲ್ಲ ನಮ್ಮ ಮನೆಯಲ್ಲಿ. ಈಗ ಅಂಥ ಪರಿಸ್ಥಿತಿ ಇಲ್ಲ. ಯಾಕಂದರೆ ಇವತ್ತು ನಮ್ಮ ದೇಶ ಅಭಿವೃದ್ಧಿ ಪಥದಲ್ಲಿ ಮುಂದುವರಿತಾ ಇದೆ. ಇವತ್ತು ಯಾರಿಗೆ ಲೈಟ್ ಇಲ್ಲ, ಲೈಟ್ ಕೊಡ್ತಾ ಇದೆ ಸರ್ಕಾರ. ಹಾಗಿರುವಾಗ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಬೇಕು. ನಾನು ಏನಾಗಬೇಕು ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು, ಅವರ ಜೀವನ ಚರಿತ್ರೆ ನೋಡಿದರೆ ಕಠಿಣವಾದ ಜೀವನ ಚರಿತ್ರೆ ಅವರದು. ಕಳೆದ ದಿನಗಳ ನಾನು ಅವರ ಪಿಕ್ಚರ್ ನೋಡಿದೆ. ಅವರನ್ನ ಶಾಲೆಯಲ್ಲಿ ಒಳಗೆ ಸೇರ್ತಿದ್ದಿಲ್ಲ, ಹೊರಗಡೆ ಇರ್ತಾ ಇದ್ರು. ಆದರೂ ಹಠ ಕಲಿಬೇಕೆಂಬುದಾಗಿ ಆ ಒಂದು ಹಠ ನಮ್ಮಲ್ಲಿ ಬರಬೇಕು. ಏನಾದರೂ ಸಾಧನೆ ಮಾಡಬೇಕು. ಶಾಲೆಗೆ, ಕಾಲೇಜಿಗೆ, ಎತ್ತವರಿಗೆ, ನನ್ನ ಗುರುಗಳಿಗೆ ಹೆಸರು ತಂದುಕೊಡುವಂಥ ಜವಾಬ್ದಾರಿ ನಮ್ಮೆಲ್ಲರಿಗಿದೆ. ನಮ್ಮ ಟೀಚರ್ ಹೇಳ್ತಾ ಇದ್ರು SLC ಅಲ್ವಾ, ಮಗ ಕೆಟ್ಟದ್ದನ್ನು ಮಾಡಬೇಡ, ಒಳ್ಳೆದನ್ನಲ್ಲಿ ಕಲೀರಿ ಎಂಬುದಾಗಿ ನಮಗೆ ಟೀಚ್ ಮಾಡ್ತಾ ಇದ್ರು SLC ಇರುವಾಗ ನಮ್ಮ ಹೆಡ್ ಮಾಸ್ಟರು. ಇವತ್ತುವರೆಗೂ ಅವರ ಮಾತುಗಳು ನಮಗೆ ನಮ್ಮ ಕಿವಿಯಲ್ಲಿ ಈಗಲೂ ಸಹ ಪ್ರತಿಧ್ವನಿಸ್ತಾ ಇದೆ. ಯಾಕೆಂದರೆ ನಮ್ಮ ಗುರು ನಮಗೆ ಹೇಳಿಕೊಟ್ಟಂಥ ಪಾಠ ಅದು ಈಗ ನಮ್ಮನ್ನು ಒಬ್ಬ ಸಮಾಜದಲ್ಲಿ ಉತ್ತಮವಾದ ವ್ಯಕ್ತಿಯನ್ನಾಗಿ ಮಾರ್ಪಡಿಸಿದೆ. ಇವತ್ತು ಟೀಚರ್ಸ್ ಇದ್ದು, ಲೆಕ್ಚರು ಅವರೇ ನಮಗೆ ಗುರುಗಳು. ಅವರಿಗೆ ನಾವು ಗೌರವ ಕೊಡಬೇಕು. ಇವತ್ತು ನಾವು ನೋಡ್ತೀವಿ, ಮಕ್ಕಳು ಎಲ್ಲ ಮೊಬೈಲೇ. ಶಾಲೆ ಕಾಲೇಜು ಬಿಟ್ಟ ನಂತರ ಹೋದರೆ ಮೊಬೈಲ್ಗಳಲ್ಲೇ ಆಡೋದು. ಏನುಂಟೋ ನನಗೆ ಗೊತ್ತಿಲ್ಲ. ಇಲ್ಲ, ಖಂಡಿತ ಏನಿಲ್ಲ. ಸ್ವಲ್ಪ ಸಮಯ ಮಾತ್ರ ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ತದೆ. ನಮ್ಮನ್ನು ಅದು ಕೆಳಗೆ ತಗೊಂಡು ಹೋಗ್ತದೆ. ಅದು ನಮ್ಮ ಅವಸ್ಥೆನ ಹಾಳು ಮಾಡ್ತದೆ ಮೊಬೈಲ್. ಇವತ್ತು ಒಳ್ಳೆಯದಕ್ಕೆ ಉಪಯೋಗ ಮಾಡಿ. ಶಾಲೆದು ಏನಾದರೂ ಬೇಕಿದ್ರೆ ಅದರಲ್ಲಿ ಸಿಗ್ತದೆ, ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಸಿಗ್ತದೆ. ಅದರೊಟ್ಟಿಗೆ ಕೆಟ್ಟದ್ದು ಉಂಟು. ನಾವು ಜಾಸ್ತಿ ಕೆಟ್ಟದೇ ನೋಡೋದು, ಒಳ್ಳೇದು ನಮಗೆ ಬೇಡ ಅಲ್ವಾ? ನಮ್ಮ ನಡತೆ ಮುಖ್ಯವಾಗಿ, ನಮ್ಮ ನಡತೆ ಸರಿಯಾಗಿರಬೇಕು. ಒಬ್ಬ ವಿದ್ಯಾರ್ಥಿ ಅಂದರೆ ನಾವೆಲ್ಲ ಎಣಿಸುವುದಿಲ್ಲ. ನಮ್ಮಲ್ಲೆಲ್ಲ ಕಾಲೇಜಿಂದ ಬರುವಾಗ ಇಲ್ಲಿ ತಲೆ ತಗ್ಸಿದ್ರೆ ನಿಮ್ಮಾಗಲ್ಲ. ನಮ್ಮಲ್ಲಿ ಅಲ್ಲಿ ಎರಡು ಬದಿಯಲ್ಲಿ ಮನೆ ಇರ್ತದೆ. ಇಲ್ಲಿ ತಗ್ಸಿದ್ರೆ ನಮ್ಮ ಮನೆಯಲ್ಲ, ಕೊನೆ ಅಲ್ಲಿವರೆಗೂ ತಲೆ ಎತ್ತುವುದಿಲ್ಲ. ಹೀಗೆ ನಮ್ಮ ಮಕ್ಕಳು ಅಲ್ಲ, ಹಾಗೆ ಇರಬೇಕಾಗಿಲ್ಲ. ಆದರೆ ವಿದ್ಯೆ ಎಂಬುದು ಭಾರಿ ಶ್ರೇಷ್ಠವಾದದ್ದು. ಅದಕ್ಕೆ ಖಂಡಿತವಾಗಿ ನಾವು ಅದಕ್ಕೆ ಬಗ್ಗೆ ಅದರ ಪ್ರಕಾರ ನಾವು ನಡೆದರೆ ಖಂಡಿತವಾಗಿಯೂ ನಮ್ಮ ಜೀವನ ಸಾರ್ಥಕ. ಇವತ್ತು ಏನಾದರೂ ನಮ್ಮ ದೇಶಕ್ಕೆ ಒಂದು ಕೊಡುಗೆ ಕೊಡಬೇಕು. ಅಬ್ದುಲ್ ಕಲಾಂ ಅವರು ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. BR ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ ನನಗೆ. ನಾನು ಏನು ಕೊಟ್ಟಿದ್ದೀನಿ, ನೀವೇನು ಕೊಟ್ಟಿದ್ದೀರಿ ದೇಶಕ್ಕೆ? ಅದನ್ನು ಆಲೋಚನೆ ಮಾಡಬೇಕು. ಇವತ್ತು ವಿದ್ಯಾರ್ಥಿ ಜೀವನ ಮುಗಿದ ಮೇಲೆ ನಮಗೆ ಆಗ ನಮ್ಮ ನಿಜವಾದ ಜೀವನ ಪ್ರಾರಂಭವಾಗ್ತದೆ. ನಾವು ಸರಿಯಾಗಿ ಕಲಿತಿದ್ರೆ ಅಥವಾ ಸರಿಯಾದ ಮಾರ್ಗದಲ್ಲಿ ಇಲ್ಲದಿದ್ದರೆ ಖಂಡಿತವಾಗಿ ನಮ್ಮ ಜೀವನ ವ್ಯರ್ಥ ಎಂಬುದಾಗಿ. ಹಾಗಾಗಿ ವಿದ್ಯೆಗೆ ಆಸಕ್ತಿಯಿಂದ ಇಲ್ಲಿ ನಾನು ನೋಡಿದೆ, ಅರುಣ್ ರವರು PhD ಮಾಡಿದಾರಂತೆ. ಅವರ ಆ ಉಡುಗೆ ತೊಡುಗೆ ನೋಡುವಾಗ ಸಿಂಪಲ್ ಇದ್ದಾರೆ ನೋಡಿ.
ಅವರಲ್ಲಿ ಎಂಥ ಬುದ್ಧಿವಂತಿಕೆ ಇದೆ. ಅವ್ರು ನೋಡುವಾಗ ವೆರಿ ಸಿಂಪಲ್ ಮ್ಯಾನ್, ಹಾಗೆ ಇರಬೇಕು. ನಮ್ಮ ಒಳಗಿರುವಂಥ ಶ್ರೀಮಂತಿಕೆಯನ್ನು ನಾವು ತೋರಿಸ್ಬೇಕು, ನಮ್ಮ ವಿದ್ಯೆಯನ್ನು ತೋರಿಸ್ಬೇಕು. ವಿದ್ಯೆಗೆ ಗೌರವ ಕೊಟ್ಟು ಖಂಡಿತವಾಗಿ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಮನುಷ್ಯ ಹುಡ್ತಾನೆ, ಸಾಯಲೇಬೇಕು. ಯಾರು ಸಾಯುವುದಿಲ್ವಾ? ಇದೆ. ದೇವ್ರಿಗೂ ಏನು ಮಾಡಿದ್ದಾರೆ? ಹುಟ್ಟು ಸಾವನ್ನ ದೇವರು ನಿಶ್ಚಯ, ನನಗೂ ನಿಶ್ಚಯ, ನಮಗೆಲ್ಲರಿಗೂ ನಿಶ್ಚಯ. ಆದರೆ ಆ ಹುಟ್ಟು ಸಾವಿನ ಮಡಿಯಲ್ಲಿ ನಾವು ಏನಾದರೂ ಒಂದು ಉತ್ತಮವಾದನ್ನ ಈ ದೇಶಕ್ಕೆ ಕೊಡುಗೆ ಕೊಟ್ಟು ಹೋಗುವ ಜವಾಬ್ದಾರಿ ನಮ್ಮ ಎಲ್ಲರದು. ಹಾಗಾಗಿ ವಿದ್ಯೆಗೆ ಒಂದು ಗೌರವ ಕೊಡಿ. ನಿಮ್ಮ ಆಸಕ್ತಿಯಿಂದ ಕಲಿತು ತಂದೆ ತಾಯರಿಗೆ, ಶಾಲೆಗೆ, ಕಾಲೇಜಿಗೆ, ನಿಮ್ಮ ಊರಿಗೆ ಕೀರ್ತಿಯನ್ನು ತರಬೇಕು. ಈಗಾಗಲೇ ಅನೇಕ ಮಕ್ಕಳು ಅನೇಕ ರಂಗಗಳಲ್ಲಿ ಉತ್ತಮವಾದ ಪದಗಳನ್ನು ಪಡೆದಿದ್ದಾರೆ. ನೋಡಿ, ಮೊನ್ನೆ ಮಂಗಳೂರಲ್ಲಿ ಇಡೀ ದೇಶಕ್ಕೆ ಗಣರಾಜ್ಯೋತ್ಸವದಿಂದದ್ದು ಆ ಮಗಳಿಗೆ ಪ್ರಶಸ್ತಿ ಸಿಕ್ಕಿದೆ. ಆ ಒಂದು ಟ್ಯಾಲೆಂಟನ್ನು ಉಪಯೋಗ ಮಾಡ್ಕೋಬೇಕು ನಾವೆಲ್ಲ. ಎಲ್ಲರೂ ಬುದ್ಧಿವಂತರೇ, ಯಾರು ದಡ್ರೆ ಯಾರಿಲ್ಲ. ಅದನ್ನು ಬಳಸಬೇಕು. ನಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿ ನಮ್ಮ ರಂಗದಲ್ಲಿ ನಾವು ಸಾಧನೆ ಮಾಡಿದರೆ ಮಾತ್ರ ನಮ್ಮ ಜೀವನ ಸಾರ್ಥಕ. ಇಲ್ಲದ್ರೆ ವೇಸ್ಟ್ ಅಂದರೆ ಗೊತ್ತುಂಟಲ್ಲ. ಏನು ವೇಸ್ಟ್ ಅಂದರೆ ಕನ್ನಡದಲ್ಲಿ ಕಸ ಎಂಬುದಾಗಿ ಹೇಳ್ತಾರೆ. ಕಸ ಮೊದಲೆಲ್ಲ ಹೇಳ್ತಿದ್ರು ಕಸ ಎಂಬುದಾಗಿ ಯಾವುದಕ್ಕೂ ಈಗ ಕಸ ಸಹ ಮರುಬಳಕೆ ಬರ್ತಾ ಇದೆ. ತ್ಯಾಜ್ಯಗಳನ್ನು ಸಹ ಇವತ್ತು ಮರುಬಳಕೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮನೆ ವೇಸ್ಟ್ ಅನ್ನು ಸಹ ನಾವು ಏನು ಮಾಡ್ತಾ ಇದ್ವಿ? ಕಾಂಪೋಸ್ಟ್ ಆಗಿ ಪರಿವರ್ತನೆ ಮಾಡ್ತಾ ಇದ್ವಿ. ಇವತ್ತು ಅಷ್ಟು ತಂತ್ರಜ್ಞಾನ ನಮ್ಮಲ್ಲಿ ಬೆಳೆದಿದೆ. ಇವತ್ತು ಅಷ್ಟು ಆ ತ್ಯಾಜ್ಯವನ್ನು ಮರುಬಳಕೆ ಮಾಡಿ ಕಾಂಪೋಸ್ಟ್ ಮಾಡಿ ನಮ್ಮ ಕೃಷಿಗಳಿಗೆ, ಅಗ್ರಿಕಲ್ಚರಿಗೆ, ಹಾರ್ಟಿಕಲ್ಚರ್ಗೆ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಆದ್ದರಿಂದ ಎಲ್ಲದೂ ಉಪಯೋಗ. ಆದರೆ ಮನುಷ್ಯ ಮಾತ್ರ ಯಾವುದಕ್ಕೂ ಬರುವುದಿಲ್ಲ. ವೇಸ್ಟ್. ಜೀವ ಇರುವಾಗ ಮಾತ್ರ ಅವನಿಗೆ ಗೌರವ ಸಿಗ್ತದೆ. ಸತ್ತ ನಂತರ ಅದು ಹೋಗಲೇಬೇಕು ಮಣ್ಣಿಗೆ ಅಲ್ವಾ? ಮಣ್ಣಿಗೆ ಹೋಗ್ತದೆ, ಇಲ್ಲಿ ಹೋಗ್ತದೆ, ಮಣ್ಣಿಗೆ ಹೋಗುದು. ಇದು ಮಣ್ಣಿಂದ ಬಂತು, ತಿರುಗಿ ಮಣ್ಣಿಗೆ ಹೋಗಲೇಬೇಕೆಂಬುದಾಗಿ ಅದು ದೇವರ ಚಿತ್ತ ಇದೆ. ಹಾಗಾಗಿ ನಾವು ವಿದ್ಯೆಗೆ ಮಹತ್ವ ಕೊಡಿ, ಉತ್ತಮವಾಗಿ ಕಲಿತು ಒಂದು ಉತ್ತಮ ಪ್ರಜೆಗಳಾಗಿ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಒಂದು ಹೆಸರು ತರಬೇಕಾಗಿ ಹೇಳ್ತಾ. Thank you, sir, for inspiring us with your speech. Felicitation is inspiration to others and motivation to whom you are felicitating. Among the guests, we have Dr. Arun Ullal, who had studied in our institution in the year 2004 to 6. Dr. Arun Ullal is a poet from his school days who had written many short poems in Kannada, which was published in our college itself during the time of Reverend Father Clement Mascarenhas. After his studies, he had joined our institution in the year 2011 as a lecturer in Kannada and served till 2020 for 10 years. He has done MPhil and completed his PhD regarding the devotion of Bhagavati and honored with Jilla Rajyotsava Award. Dear sir, we are really lucky to have you as a student and staff. It's an immense pleasure to felicitate you on the occasion of 20th Annual Day celebration. I kindly request you, sir, to please come forward and occupy the honorable seat. ಅತ್ಯಂತ ಪ್ರೀತಿಯ ಸಹೋದ್ಯೋಗಿ ಮಿತ್ರರಾಗಿದ್ದ, ಈಗಲೂ ಅದೇ ಪ್ರೀತಿಯನ್ನು ಉಳಿಸಿಕೊಂಡಿರುವ ಶ್ರೀಯುತ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರನ್ನು ಸನ್ಮಾನಿಸುವ ಈ ಸಂಭ್ರಮದ ಕ್ಷಣದಲ್ಲಿ ಅತ್ಯಂತ ಗೌರವಪೂರ್ಣವಾಗಿ ಈ ಸನ್ಮಾನ ಪತ್ರವನ್ನು ಓದುತ್ತಿದ್ದೇನೆ. ಅಪರೂಪದ ಬಹುಮುಖ ಪ್ರತಿಭೆ ಶ್ರೀ ಅರುಣ್ ಉಳ್ಳಾಲ್ ಇವರಿಗೆ ಸಂತ ಸೆಬಾಸ್ಟಿಯನರ ಪದವಿ ಪೂರ್ವ ಕಾಲೇಜು ಉಳ್ಳಾಲ ಪೆರ್ಮನೂರು, ಇದರ ಸಂಚಾಲಕರು, ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಉಪನ್ಯಾಸಕರು, ಉಪನ್ಯಾಸಕೇತರ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಪ್ರೀತಿಪೂರ್ವಕವಾಗಿ ಸಮರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ,
ದಿನಾಂಕ 1/5/1988 ತೊಕ್ಕೋಟ್ ಕೃಷ್ಣನಗರದ ಶ್ರೀಯುತ ನಾಗೇಶ್ ಮತ್ತು ಶ್ರೀಮತಿ ದಿವ್ಯಾರವರ ಬದುಕೆಂಬ ಬಳ್ಳಿಯಲ್ಲಿ ಸುಂದರ ಕುಸುಮವಾಗಿ ಅರಳಿದ ಅರುಣ್ ಉಳ್ಳಾಲ್ರವರು ಅಪ್ರತಿಮ ವಾಗ್ಮಿ, ಅದ್ವಿತೀಯ ಧಾರ್ಮಿಕ ಚಿಂತಕ, ಅನುಪಮ ನಿರೂಪಕ, ಅಸಾಧಾರಣ ಪ್ರಾಧ್ಯಾಪಕರು. ತಾವು ಪ್ರಯತ್ನವೆಂಬ ಬತ್ತಿಗೆ ಪ್ರಾಮಾಣಿಕತೆ ಎಂಬ ಎಣ್ಣೆ ಸುರಿದು ಪ್ರತಿಭೆ ಎಂಬ ಪ್ರಣತಿ ಹಚ್ಚಿ ಜನಮಾನಸದಲ್ಲಿ ಅರುಣ ರಾಗವನ್ನು ಮೂಡಿಸಿದವರು. ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಅಗಣಿತ ಪದವಿ ಪ್ರಶಸ್ತಿಗಳಿಗೆ ಭಾಜನರಾದ ಶ್ರೀಯುತರು ಪರಿಶುದ್ಧ ಜೀವನ, ಪ್ರಸನ್ನ ಚಿತ್ತ, ದೂರದೃಷ್ಟಿತ್ವ, ನಿಷ್ಪಕ್ಷಪಾತ ದೃಷ್ಟಿ, ಸತ್ಯಸಂಧತೆ, ಆತ್ಮಗೌರವ, ಶ್ರದ್ಧೆ, ನಿಷ್ಠೆ, ಧೈರ್ಯ, ಕಲ್ಪನಾ ಪ್ರತಿಭೆ, ವಿನಯ, ಔದಾರ್ಯ ಇವೆಲ್ಲವುಗಳ ಸಾಕಾರ ರೂಪ. ಇಂತಹ ಅದ್ಭುತ ವ್ಯಕ್ತಿತ್ವದ, ಅಸಾಧಾರಣ ಪ್ರತಿಭೆಯ, ಸ್ಫೂರ್ತಿಯ ಚಿಲುಮೆಯಾದ ಕವಿ ಹೃದಯಕ್ಕೆ ಉಜ್ವಲ ಭವಿಷ್ಯವನ್ನು ಹಾರೈಸುತ್ತಾ ನಿಮ್ಮೊಳಗಿನ ಚೇತನ ಅನಿಕೇತನವಾಗಿರಲಿ, ನೀವು ನಡೆವ ಹಾದಿ ಹೂವಿನ ಹಾಸಿಗೆಯಾಗಿರಲಿ, ತಮ್ಮ ನಿವಾಸ ಸಂಸ್ಕೃತಿಯೊಳಗಿನ ಸಂಸ್ಕಾರ ಎಳೆಯರಿಗೆ ಸದಾ ಆದರ್ಶವಾಗಿರಲಿ ಎಂಬ ಆಶಯದೊಂದಿಗೆ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಇತಿ ತಮ್ಮ ಶ್ರೇಯಾಭಿಲಾಷಿಗಳು, ಸಂಚಾಲಕರು, ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಉಪನ್ಯಾಸಕರು, ಉಪನ್ಯಾಸಕೇತರ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿ ಬಳಗ. ದಿನಾಂಕ 28/1/2022. ಸ್ಥಳ ಉಳ್ಳಾಲ, ಪೆರ್ಮನೂರು. ಧನ್ಯವಾದಗಳು. ಈ ಕಾಲೇಜಿನ ವಿದ್ಯಾರ್ಥಿಯಾಗಿ, ಈ ಕಾಲೇಜಿನ ಉಪನ್ಯಾಸಕನಾಗಿ ಇರುವಂತಹ ಸೌಭಾಗ್ಯದ ಒಂದು ಪ್ರಯಾಣವನ್ನು ನೆನಪಿಸಿಕೊಳ್ಳುವುದು ಈ ಸಂದರ್ಭದಲ್ಲಿ ಪ್ರಸ್ತುತ ಅಂತ ನಾನು ಅಂದುಕೊಳ್ತೇನೆ. ಸ್ನೇಹಿತರೆ, ಏನು ವಿಶೇಷ ಅಂತ ಕೇಳಿದರೆ, ಈ ದಿನ ನನಗೆ ಹುಟ್ಟೂರಿನ ಸನ್ಮಾನ ಕೊಡುವ ಹಾಗೆ ಕಲಿತ ಕಾಲೇಜಿನ ಸನ್ಮಾನ ಲಭ್ಯ ಆಯಿತು. ಒಂದೇ ಮಾತಲ್ಲಿ ತೋರಿಕೆಯ ಯಾವ ಹಪಹಪಿಕೆ ಇಲ್ಲದೆ ನೇರವಾಗಿ ಹೃದಯದ ಮಾತೊಂದನ್ನು ನಾನು ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆಯಾಗಿ ಕೊಡ್ತೇನೆ. ನನಗೆ ಶಿಕ್ಷಣ ಕ್ಷೇತ್ರದಲ್ಲೇ ಅತಿ ಉನ್ನತವಾಗಿರುವಂತಹ ಡಾಕ್ಟರೇಟ್ ಆಗಿರಲಿ, ಜಿಲ್ಲೆಯಲ್ಲಿ ಉನ್ನತ ಪ್ರಶಸ್ತಿ ಎಂದೆನಿಸಿಕೊಂಡ ರಾಜ್ಯೋತ್ಸವಗಳಾಗಿರಲಿ, ಇವೆಲ್ಲವೂ ಭಗವದ್ ಅನುಗ್ರಹ, ನಿಮ್ಮೆಲ್ಲರ ಆಶೀರ್ವಾದ ಮುಖೇನ ಪ್ರಾಪ್ತ ಆಗಿದ್ದರೂ, ಇವತ್ತು ನಾನು ಕಲಿತ, ನನಗೆ ಕಲಿಸಿದವರ ಎದುರು ಮತ್ತು ನಾನು ಪಾಠ ಮಾಡಿದವರ ಜೊತೆಯಲ್ಲಿ ನಾನೇ ಬೆಳೆದ ಈ ವಾತಾವರಣದಲ್ಲಿ ಕೊಟ್ಟ ಈ ಅಭಿಮಾನದ ಸನ್ಮಾನ ಏನುಂಟು, ಆಶೀರ್ವಾದ ಪೂರ್ವಕವಾಗಿ ಕೊಟ್ಟಿದ್ದಾರೆ. ಇದು 100 ರಾಜ್ಯೋತ್ಸವಕ್ಕೂ 1000 ಡಾಕ್ಟರೇಟಿಗಿಂತಲೂ ಮಿಗಿಲು ಅಂತ ನಾನು ಅಂದುಕೊಳ್ತೇನೆ. ಹಾಗಾಗಿ ಬಹಳ ಭವ್ಯವಾದಂಥ ಒಂದು ಫಲಕ ಕೊಟ್ಟರು, ಅದು ಅವಿಸ್ಮರಣೀಯ. ನನ್ನ ಮನೆಯಲ್ಲೆಲ್ಲ, ನನ್ನ ಹೃದಯದಲ್ಲಿ ಅದನ್ನು ಇಡ್ತೇನೆ ನಾನು. ಹಾಗಾಗಿ ಒಟ್ಟು ಇದರ ಹಿಂದೆ ಯಾರೆಲ್ಲ ಈ ಅಭಿನಂದನೆಗೋಸ್ಕರ ಶ್ರಮವನ್ನು ಸಲ್ಲಿಸಿದ್ದೀರೋ ನಿಮಗೆಲ್ಲರಿಗೂ ಅತ್ಯಂತ ವಿನಯ ಭಾವದಿಂದ ಎರಡೂ ಕೈಗಳನ್ನು ಜೋಡಿಸಿ ವಂದಿಸ್ತೇನೆ. ಸ್ನೇಹಿತರೆ, ವಿಶೇಷ ಏನಂದರೆ, ಇವತ್ತು ವಿದ್ಯಾರ್ಥಿಗಳು ನನ್ನ ಮಾತನ್ನು ಕೇಳ್ತಾ ಇದ್ದೀರಿ. ನಾನು ಈ ಕಾಲೇಜಲ್ಲಿ ನೀವು ಕೂತ ಸ್ಥಳದಲ್ಲಿ ಇದ್ದು ಗೊತ್ತು, ಅಲ್ಲಿ ಸೈಡಲ್ಲಿ ಮೇಡಮ್ನವರೆಲ್ಲ ನಿಂತಿದ್ದಾರಲ್ಲ, ಅವರು ನಿಂತ ಸ್ಥಳದಲ್ಲಿ ನಿಂತು ಗೊತ್ತು.
ಇದೊಂದು ಅಪರೂಪವಾದ ಬೆಳವಣಿಗೆ ಮತ್ತು ನನ್ನ ಪರಮ ಭಾಗ್ಯ ಅಂತ ಅಂದುಕೊಳ್ತೇನೆ. ವಿದ್ಯಾರ್ಥಿಯಾಗಿ ನಿಮ್ಮ ಹಾಗೆಯೂ ನಾನು ಕೂತಿದ್ದೇನೆ. ಇಲ್ಲಿ ಉಪನ್ಯಾಸಕನಾಗಿ ಒಂದು 9-10 ವರ್ಷಗಳ ಕಾಲ ಸೇವೆ ಸಲ್ಲಿಸುವಂಥ ಸೌಭಾಗ್ಯ ಆಗಿತ್ತು. ನಾನು ಈ ಸಿರಿಲ್ ಸರ್ ಇದ್ದಾರೆ, ಈ ಕಾಲೇಜಿನ ಜೊತೆಗಿರುವಂಥ ಹೈಸ್ಕೂಲ್ ಉಂಟು, ಸಂತ ಸೆಬೆಸ್ಟಿಯನ್ ಪ್ರೌಢಶಾಲೆ, ಅಲ್ಲೇ ವಿದ್ಯಾರ್ಥಿ. ಸಿಸ್ಟರ್ ಸೆವೆರಿನ್ ಇದ್ದಾರೆ, ಹೋಲಿ ಏಂಜಲ್ಸ್ ಶಾಲೆಯ ವಿದ್ಯಾರ್ಥಿ. ಹೋಲಿ ಏಂಜಲ್ಸ್ ಶಾಲೆಯಲ್ಲಿ ಬದುಕಿಗೊಂದು ಚೌಕಟ್ಟು ಸಿಕ್ಕಿದರೆ, ಹೈಸ್ಕೂಲಲ್ಲಿ 9ನೇ ತರಗತಿ ವಿದ್ಯಾರ್ಥಿಯಾಗಿದ್ದಾಗ ನಾನು ಆಗ ಕ್ಲಾಸ್ಗೊಂದು ನೋಟಿಸ್ ಬೋರ್ಡ್ ಇತ್ತು. ಆ ನೋಟಿಸ್ ಬೋರ್ಡಲ್ಲಿ ಒಂದು ಕವನವನ್ನು ಬರೆದು ಹಾಕಿದ್ದೆ. ಆಗ ನನ್ನ ಕ್ಲಾಸ್ ಟೀಚರ್ ಆಗಿದ್ದವರು ಸಿಲ್ವಿಯಾ ಟೀಚರ್. ಅವರು ಅದನ್ನು ಗುರುತಿಸಿಕೊಂಡು, ನಿಜ ಹೇಳೋದು ನೀನೇ ಬರೆದದ ಅಥವಾ ಎಲ್ಲಿಂದಲಾದರೂ ಕಾಪಿ ಮಾಡಿದ್ದ ಅಂತ ಸಹಜವಾದ ಅನುಮಾನ. ಒಂದಷ್ಟು ಎನ್ಕ್ವೈರಿ ಮಾಡುವಾಗ, ನೋಡೋ ಹಾಗಾದರೆ ಇದರ ಬಗ್ಗೆ ಬರೆ ಅಂತ ಹೇಳಿ ಆ ಮಾತು ಮುಂದುವರಿದು, ಆಗ ಸಿಸ್ಟರ್ ಲಿಲ್ಲಿ ಪಿಂಟೋ ಇದ್ದರು HM ಆಗಿ. ಆ ನಂತರ ನನ್ನ ಬದುಕಿನ ಅತ್ಯಂತ ಸೌಭಾಗ್ಯ ಎನ್ನುವ ಹಾಗೆ ಈ ಕಾಲೇಜಿಗೆ ರೆವರೆಂಡ್ ಫಾದರ್ ಕ್ಲೆಮೆಂಟ್ ಮಸ್ಕರೇನಸ್ ಅವರು ಪ್ರಾಂಶುಪಾಲರಾಗಿ ಬಂದರು. ಅವರಿಗಾದರೂ ಅಷ್ಟೇ, ಅವರ ಆಡಳಿತದ ಅಧೀನದಲ್ಲಿ ನಾನು ವಿದ್ಯಾರ್ಥಿಯಾಗಿಯೂ ಇದ್ದೆ, ಉಪನ್ಯಾಸಕನಾಗಿಯೂ ಇದ್ದೆ. ಇದು ಇನ್ನೊಂದು ಸೌಭಾಗ್ಯ. ಈ ಸಂದರ್ಭದಲ್ಲಿ ನನ್ನ ಬದುಕಿಗೆ ಅನ್ನವಿತ್ತ, ಬೆಳಕಿತ್ತ, ಜ್ಞಾನ ಇತ್ತ, ವೃತ್ತಿ ಇತ್ತ, ಗುರುತಿತ್ತ, ಪ್ರತಿಭೆಯನ್ನಿತ್ತಂತಹ ರೆವರೆಂಡ್ ಫಾದರ್ ಕ್ಲೆಮೆಂಟ್ ಮಸ್ಕರೇನಸ್ ಅವರನ್ನು ಮನಸ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಪ್ರಿಯ ವಿದ್ಯಾರ್ಥಿಗಳೇ, 9ನೇ ತರಗತಿಯಿಂದ ಮೊದಲುಗೊಂಡಂತಹ ನನ್ನ ಒಂದು ಸಾಹಿತ್ಯಿಕ ಪ್ರಯಾಣ, ಆ ನಂತರ ನಾನು ಕ್ಲಾಸ್ ರೂಮ್ನಲ್ಲಿ ಎಷ್ಟಿದ್ದೇನೋ ಅಷ್ಟೇ ಹೊತ್ತನ್ನು ಫಾದರ್ ಕ್ಲೆಮೆಂಟ್ ಅವರ ಚೇಂಬರಲ್ಲಿ ಕೂಡ ಕಳೆದಿದ್ದೇನೆ. ಅವರು ಒಂದಷ್ಟು ಪದ್ಯ ಬರೆಸಿದ್ದು, ನನಗೆ ಗೊತ್ತಿಲ್ಲ ಇವತ್ತದು ಉಂಟಾ ಅಂತ. ಕರವ ಮುಗಿವೆ ಕರುಣಿಸೆನಗೆ ಅಥವಾ ಹೃದಯದ ಬಾಗಿಲ ತೆರೆದಿದೆ ದೇವ. ನಾನು ಇಡೀ ಈ ಕಾಲೇಜಿನ ವಿದ್ಯಾರ್ಥಿಯಾಗಿ ಪ್ರಯಾಣ, ಡಿಗ್ರಿ ಮುಗಿಸಿ ಮತ್ತೆ ಉಪನ್ಯಾಸಕನಾಗಿ ಇಲ್ಲಿ ಬರುವ ತನಕ ಕೂಡ ನಾನು ಬರೆದಂತಹ ಪ್ರಾರ್ಥನಾ ಗೀತೆಯನ್ನು ಹಾಡ್ತಿದ್ರು. ಇಲ್ಲಿ ಅನೇಕ ಕಾರ್ಯಕ್ರಮಗಳ ಅದನ್ನು ಬಳಸ್ತಿದ್ರು. ಇದು ಅನೇಕರಿಗೆ ಸಿಗದಂತಹ, ಅನ್ಯತ್ರ ಲಭ್ಯವಾಗಿರುವಂತಹ ಭಾಗ್ಯ ಅಂತ ನಾನು ಅಂದುಕೊಳ್ತೇನೆ. ಆ ನಂತರ ಪ್ರಾರಂಭಗೊಂಡಂತಹ ನನ್ನ ಸಾಹಿತ್ಯಿಕ ಚಟುವಟಿಕೆಗೆ ಇಲ್ಲಿಯ ಪ್ರೌಢಶಾಲೆ, ಇಲ್ಲಿಯ ಕಾಲೇಜು ಕೊಟ್ಟಂತಹ ಪ್ರೋತ್ಸಾಹ ನಿಜಕ್ಕೂ ಅದು ಸ್ಮರಣೀಯ. ನನಗೆ ನೆನಪಿದೆ, ಶೈಕ್ಷಣಿಕ ಸಾಧನೆಗೆ ಒಂದು ಶಾಲಾ ವಾರ್ಷಿಕೋತ್ಸವದಲ್ಲಿ ಸನ್ಮಾನ ಪಡೆಯುವುದು ಸಹಜ. ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಬೇಕು, ನಾನು ಇದೇ ಕಾಲೇಜಿನ, ಇದು ವಿದ್ಯಾರ್ಥಿಗಳು ದಯವಿಟ್ಟು ಗಮನ ಇಟ್ಟು ಕೇಳಿ, ಇದೇ ಕಾಲೇಜಿನ 2nd PUC ಸ್ಟೂಡೆಂಟ್ ಆಗಿರುವಾಗ ನನಗೆ ಕಾಲೇಜು ವಾರ್ಷಿಕೋತ್ಸವದಲ್ಲಿ ಸನ್ಮಾನ ಮಾಡಿದರು. ಮೇಡಮ್ ಅವರಿಗೆ ನೆನಪಿದೆ, ನನ್ನ ಅರುಣೋದಯ ಎನ್ನುವಂತಹ ಪ್ರಥಮ ಕವನ ಸಂಕಲನ ಆಗ ಬಿಡುಗಡೆಗೊಂಡಿತ್ತು. ಆಗ ಆದಂತಹ ಸನ್ಮಾನ ಮತ್ತು ಇವತ್ತು ನಡೆದ ಸನ್ಮಾನ, ಇದೊಂದು ಸಾಂಸ್ಕೃತಿಕ ಪ್ರಯಾಣ ಅಂತ ನಾನು ಅಂದುಕೊಳ್ತೇನೆ. ಆ ಹಂತದಿಂದ ಇಲ್ಲಿ ತನಕ ನಾನೆಷ್ಟು ಬೆಳೆದಿದ್ದೇನೋ ಗೊತ್ತಿಲ್ಲ, ಕಾಲೇಜು ಆ ತನಕದಿಂದ ಈ ತನಕ ನನ್ನ ಜೊತೆ ಇದೆ ಎಂಬ ಮಾತು ಸ್ಪಷ್ಟ ಆಯಿತು, ವಿಷದಾಯಿತು, ಸಾಬೀತಾಯಿತು. ಹಾಗಾಗಿ ಅದು ಬಹಳ ದೊಡ್ಡ ಪುಣ್ಯ. ಇನ್ನು ವೃತ್ತಿ ಜೀವನದ ಬಗ್ಗೆ ನಾನು ಹೇಳಲೇಬೇಕು. ನೇರವಾಗಿ ಹೇಳಬೇಕಿದ್ರೆ, ಆಳ್ವಾಸ್ ಕಾಲೇಜಲ್ಲಿ ಪದವಿ ಪೂರ್ವ ವಿಭಾಗಕ್ಕೆ ಉಪನ್ಯಾಸಕನಾಗಿ 4 ಸುತ್ತಿನ ಸಂದರ್ಶನದಲ್ಲಿ ಆಯ್ಕೆಯಾದವ ನಾನು. ಫಾದರ್ ಕ್ಲೆಮೆಂಟ್ ನನಗೆ ಒಂದು ದಿವಸ ಫೋನ್ ಮಾಡಿ, ಒಂದಷ್ಟು ಪ್ರತಿಭೆ ಇಲ್ಲಿಂದ ಪ್ರಾರಂಭ ಆಯಿತು, ನಿನ್ನ ವೃತ್ತಿ ಜೀವನ ಕೂಡ ಇಲ್ಲೇ ಆರಂಭ ಆಗಬೇಕು ನಮ್ಮ ಕಾಲೇಜಲ್ಲಿ, ಮತ್ತು ನಾನು ಇರುವ ತನಕಾದರೂ ಈ ಕಾಲೇಜಲ್ಲಿ ಇರಬೇಕು ಅಂತ ಒಂದು ಪ್ರೀತಿಯಿಂದ ಕೇಳಿಕೊಂಡ್ರು. ನಿಮ್ಗೆ ಗೊತ್ತಿದೆ, ನಾನು ಅವರ ಮಾತನ್ನು ಮೀರಿದವನಲ್ಲ ಇವತ್ತಿಗಾದರೂ. ಹಾಗಾಗಿ ಅವಕಾಶಗಳು ಒತ್ತಟ್ಟಿಗಿರಲಿ ಅಂತ ಅದನ್ನು ಪಕ್ಕಕ್ಕಿಟ್ಟು ಈ ಕಾಲೇಜಿಗೆ ಸೇರಿದೆ. ನಾನು ಯಾವುದನ್ನೂ ಕಳೆದುಕೊಳ್ಳಿಲ್ಲ. ಈಗಲೂ ನಾನು ಹೇಳ್ತೇನೆ, ಯಾವುದನ್ನೂ ಕಳೆದುಕೊಳ್ತಿಲ್ಲ, ಎಲ್ಲವನ್ನೂ ಪಡೆದುಕೊಂಡಿದ್ದೇನೆ. ಏಕೆಂದರೆ ಈ ಕಾಲೇಜಿನಲ್ಲಿ ನಾವು ಬಂದ ವರ್ಷವೇ ವೀರರಾಣಿ ಹಬ್ಬಕ್ಕ ನಾಟಕ ಮಾಡಿದ್ದೆವು. ಅದು ಬಹುಶಃ ಈ ಕಾಲೇಜಿನ ಇತಿಹಾಸದಲ್ಲೇ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ಅಭಿನಯಿಸಿದ್ದೆ, ನಮ್ಮೆಲ್ಲ ನೋಡಿ, ಇವರೆಲ್ಲ ಅದರಲ್ಲಿ ಒಂದೊಂದು ಪಾರ್ಟ್ ಮಾಡಿದರು ಮಕ್ಕಳೇ, ನಿಮ್ಗೆ ಗೊತ್ತಿರಲಿ. ಆನಂತರ ಅದು ಸಾಧ್ಯ ಆಗಲಿಲ್ಲ ಈ ತನಕ ಮಾಡಲಿಕ್ಕೆ. ಅದೊಂದು ಯಾವತ್ತಿಗೂ ನೆನಪು ನನಗೆ. ನಾವೆಲ್ಲ ಸೇರಿಕೊಂಡಿದ್ದೆವು. ಆನಂತರ ಬೇಕಾದಷ್ಟು ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದೇವೆ. ಇಲ್ಲಿ ಏನು ಅದರ ಹಿಂದೆ ಅಹರ್ನಿಶಿ ದುಡಿಯುವಂತಹ ಉಪನ್ಯಾಸಕರಿದ್ದಾರೆ, ಅವರ ಜೊತೆ ನಾನು ಇದ್ದೆ. ಅನೇಕ ಸಿಹಿ ನೆನಪುಗಳುಂಟು, ಒಂದಷ್ಟು ಪ್ರಯಾಣ ಪ್ರವಾಸಗಳು, ಅಲ್ಲಿ ಒಂದಷ್ಟು ರಸನಿಮಿಷಗಳು. ಇದೆಲ್ಲ ನನ್ನ ಒಳಗೆ ಈಗಲೂ ಸ್ಪಂದಿಸ್ತದೆ. ಒಂದು ರೀತಿಯ
ಸಂತೋಷದ ಮಿಡಿತವನ್ನೇ ಅದು ಉಂಟು ಮಾಡ್ತಾ ಇದೆ, ರೋಮಾಂಚನಗೊಳಿಸ್ತಾ ಉಂಟು. ಹಾಗಾಗಿ ಈ ಪ್ರಯಾಣವನ್ನು ನಾನು ನೆನಪಿಸಿಕೊಳ್ತೇನೆ. ಅಂತೂ ಈ ದಿನ ಇಂತಹದ್ದೊಂದು ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ನಮ್ಮ ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಿಗೆ, ಎಲ್ಲ ನನ್ನ ಹೃದಯಕ್ಕೆ ಹತ್ತಿರರಾಗಿರುವಂಥ ಉಪನ್ಯಾಸಕ ಮಿತ್ರರಿಗೆ ಮತ್ತು ಅನೇಕ ಹಳೆಯ ವಿದ್ಯಾರ್ಥಿಗಳು ಇದ್ದಾರೆ, ನಾನು ಕಲಿಸಿದ ವಿದ್ಯಾರ್ಥಿಗಳು, ಭಾಳ ಸಂತೋಷ. ನನ್ನ ಒಲವಿನ ಮಿತ್ರರಿಗೆ ಕೂಡ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಒಂದೆರಡು ಕಿವಿ ಮಾತು ವಿದ್ಯಾರ್ಥಿಗಳಿಗೆ ನಾನು ಹೇಳಲೇಬೇಕು ಈ ಸಂದರ್ಭದಲ್ಲಿ. ರಾಯಪ್ಪ ಸರ್ ಅವರು ಅನೇಕ ವಿಚಾರಗಳನ್ನು ಉಲ್ಲೇಖಗೊಳಿಸಿದರು. ನಿಮಗೆ ಮಕ್ಕಳೇ, ನಿಮಗೆ ಅನೇಕರಿಗೆ ಇವತ್ತಿಗೂ ಒಂದು ಅಭಿಪ್ರಾಯ ಉಂಟು, ನಮ್ಮ ಪೋದು ಈ ಸೆಬಾಸ್ಟಿಯನ್ಗೆ ಬೈದಿನ ಮಾರೆ ಕುಡ್ಲಾಗ ಬೋದಿತ್ತು ನಮ್ಮ ಮಾಲುದೊಟ್ಟಿಗೆ ಜಾಲಿ ಅದು ಪೋಲಿತ್ತನಂತ. ನಿಮ್ಮ ಈ ಪಿಸು ಧ್ವನಿ ಹೌದೆನ್ನುವುದರ ಸೂಚನೆ ಅಂತ ನಾನು ಅಂದುಕೊಳ್ತೇನೆ. ಅನೇಕರ ಜಿಗುಪ್ಸೆಯ ಮಾತಿದು, ನಾವು ಮಂಗಳೂರಿಗೆ ಹೋದರೆ ಜಾಲಿಯಾಗಿರ್ತೇವೆ ಅಂತ. ಇದಕ್ಕೆ ಕಾರಣ ಸಿನಿಮಾದಲ್ಲಿ ಒಂದು ರೆಡಿಮೇಡ್ ಆದ ಕಾಲೇಜಿನ ಕಲ್ಪನೆಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅದು ಹೇಗುಂಟಂತ ಹೇಳಿದರೆ, ಒಂದು ದೊಡ್ಡ ಕಟ್ಟಡ, ಯಾರೋ ಅರೆಬರೆ ಹುಟ್ಟಂತಹ ಓರ್ವ ಹೀರೋಯಿನ್ ಬರ್ತಾಳೆ, ಅಲ್ಲಿ ಒಂದು ಡ್ಯುಯೆಟ್ ಸಾಂಗ್, ಯಾವುದಕ್ಕೂ ಪ್ರಯೋಜನ ಇಲ್ಲ, ನಿಷ್ಫಲ ಎನ್ನುವಂಥ ಉಪನ್ಯಾಸಕನೊಬ್ಬ ಬಟ್ಲರ್ ರೀತಿ ಬರ್ತಾನೆ, ಅವನಿಗೆ ವಿದ್ಯಾರ್ಥಿಗಳು ಬೇಕಾಬಿಟ್ಟು. ಈ ಕಲ್ಪನೆಯ ಕಾಲೇಜುಗಳೇ ನಮ್ಮ ಕಣ್ಣೊಳಗೆ ಮನಸ್ಸೊಳಗೆ ಕೂತದ್ದು. ನಾವು ಅಂದುಕೊಂಡದ್ದು ಈ ಜಗತ್ತಿನ ಇತರ ಕಾಲೇಜುಗಳೆಲ್ಲ ಹಾಗೆ ಉಂಟು, ಸೆಬಾಸ್ಟಿಯನ್ ಒಂದು ಬಿಟ್ಟು ಅಂತ. ಆದರೆ ನಿಮಗೆ ಗೊತ್ತಿಲ್ಲ, ಮಂಗಳೂರಿಗೆ ನೀವು ಪ್ರತಿಷ್ಠಿತ ಎಂದೆನಿಸಿಕೊಂಡ 100 ವರ್ಷಗಳ ಇತಿಹಾಸವನ್ನು ನೋಡಿದ ಕಾಲೇಜುಗಳನ್ನು ನೋಡಿ ಬನ್ನಿ, ಇದಕ್ಕಿಂತಲೂ ಕಠಿಣ ಉಂಟಲ್ಲಿ, ಇದಕ್ಕಿಂತಲೂ ಕಠಿಣ ಉಂಟು. ನೇರವಾಗಿ ಹೇಳಿಬಿಡ್ತೇನೆ, ಈ ಜಗತ್ತಿನ ಯಾವ ಕಾಲೇಜು ಆ ರೀತಿ ಬೇಕಾಬಿಟ್ಟಿಯ ವಾತಾವರಣದಲ್ಲಿ ಇಲ್ಲ ಮಕ್ಕಳೇ. ಎಲ್ಲವೂ ನಿರ್ಬಂಧ ನಿಯಮದ ಒಳಗೆ ಸುಸಜ್ಜಿತವಾದ ಅಚ್ಚುಕಟ್ಟಾದ ಶಿಕ್ಷಣ ವ್ಯವಸ್ಥೆಯನ್ನು ಇಟ್ಟುಕೊಂಡದ್ದು, ಈ ಕಾಲೇಜನ್ನು ಸೇರಿಸಿ. ಹಾಗಾಗಿ ಈ ಕಾಲೇಜು ನಿಮ್ಮ ಬದುಕಿನ ಅತ್ಯಂತ ಅಮೂಲ್ಯವಾದ ಆಯ್ಕೆ ಎಂಬುದರಲ್ಲಿ ಸಂದೇಹವೇ ಬೇಡ. ನಿಮ್ಮ ಪೇರೆಂಟ್ಸ್ ಒಂದಷ್ಟು ಎನ್ಕ್ವೈರಿ ಮಾಡಿ ಈ ಕಾಲೇಜಿಗೆ ಹಾಕಿದ್ದಾರೆ, ಎಲ್ಲೂ ಸಿಗಲಿಲ್ಲ ಅಂತ ನಿಮ್ಮ ಮನೇಲಿ ಹಾಕಿದ್ದಲ್ಲ. ಇದರ ಹಿಂದೆ ಈ ಕಾಲೇಜಿನಲ್ಲಿ ಒಂದು ಇತಿಹಾಸ ಉಂಟು. ಈ ಕಾಲೇಜಿಗೆ ಈ ತೊಕ್ಕೋಟು ಕಾಲೇಜು, ತೊಕ್ಕೋಟು ಶಾಲೆ ಅಂತ ಆಡು ನುಡಿಯ ಗುರುತಲ್ಲದೆ ಅನೇಕ ರೀತಿಯ ಪ್ರತಿಷ್ಠಿತ ಗುರುತುಗಳು. ಹಾಗಾಗಿ ಇದು ಒಳ್ಳೆಯ ಆಯ್ಕೆ ಅಂತ ಅಂದುಕೊಳ್ಳಿ. ಈ ಸಂದರ್ಭದಲ್ಲಿ ಫಾದರ್ JB ಸಲ್ಡಾನ್ ಅವರನ್ನು ಕೂಡ ನಾನು ನೆನಪಿಸಿಕೊಳ್ತೇನೆ, ಫಾದರ್ ಎಡ್ವಿನ್ ಮಸ್ಕರೇನಸ್ ಅವರನ್ನು ಕೂಡ ನೆನಪಿಸಿಕೊಳ್ತೇನೆ. ಏಕೆಂದರೆ ಅವರಿರುವರು ಕೂಡ ನನ್ನ ಬದುಕಿಗೆ, ವೈಯಕ್ತಿಕವಾಗಿ ಕೂಡ ನನ್ನ ಬದುಕಿಗೆ ಬಹಳ ಪ್ರೋತ್ಸಾಹ ಕೊಟ್ಟವರು. ಫಾದರ್ JB ಇವತ್ತಿಗಾದರೂ ನನ್ನ ಜೊತೆಗಿದ್ದು ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಅವರು ಈ ಸಂದರ್ಭದಲ್ಲಿ ಸ್ಮರಣೀಯರು. ವಿಶೇಷವಾಗಿ ಪ್ರೀತಿಯ ಮಕ್ಕಳೇ, ನೀವು ನಿಮಗೆ ಸಿಕ್ಕ ಅವಕಾಶವನ್ನು ಸದುಪಯೋಗಗೊಳಿಸಿ. ಹಾಗೆ ನೋಡಿದರೆ ನೀವು ಬಹಳ ಬೆಳೆದು ಹುಮ್ಮನಸ್ಸಲ್ಲಿದ್ದೀರಿ. ನಾನು ಈ ಕಾಲೇಜಲ್ಲಿ ನನ್ನ ಕಲಿಸಿದ ಅನೇಕರಿದ್ದಾರೆ, ಒಂದು ಪೆದ್ದು ಹುಡುಗನಾಗಿದ್ದದ್ದು, ಯಾವುದಕ್ಕೂ ಪ್ರಯೋಜನ. ಇವತ್ತು ಡಾಕ್ಟರೇಟ್ ಪಡೆದು ಇಲ್ಲಿ ಗೌರವವನ್ನು ಪಡೆಯುತ್ತೇನೆ ಅಂತ ಹೇಳಿದರೆ, ಬದುಕಿನ ಆದರ್ಶಗಳು ನನಗೆ ನನ್ನ ಮನೆಯವರು ಕೊಟ್ಟ ಸಂಸ್ಕಾರ ನನ್ನನ್ನು ಇಲ್ಲಿ ತನಕ ಬೆಳೆಸಿದ್ದು. ಖಾಲಿಯ ವಿದ್ಯೆಯಿಂದ ನಿಮ್ಗೆ ಗೊತ್ತಿರಲಿ, ಬರಿಯ ಡಾಕ್ಟರೇಟ್, ಈ ಜಗತ್ತಲ್ಲಿ ಡಾಕ್ಟರೇಟ್ ಅಥವಾ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪಡೆದು ನಾನು ಒಬ್ಬ ಅಲ್ಲ, ಇದು ಪ್ರಥಮ ಏನಲ್ಲ, ನೀವು ಹಾಗೆ ಅಂದುಕೊಳ್ಬೇಡಿ. ಬೇಕಾದಷ್ಟು ಮಂದಿ ಪಡ್ಕೊಂಡು ಆಗಿದೆ. ಆದರೆ ನಾನೇಕೆ ಅನನ್ಯನಾದೆ ಅಂತ ಹೇಳಿದರೆ, ನಾನು ಇಟ್ಟುಕೊಂಡಂಥ ಸಂಸ್ಕಾರ ಮತ್ತು ವಿಶೇಷವಾಗಿ ನಾನು ಇಟ್ಟಂತಹ ಸಮಾಜ ಪ್ರಜ್ಞೆ, ಜನರ ಜೊತೆ ಬೆರೆತುಕೊಂಡಂತಹ ರೀತಿ. ಹಾಗಾಗಿ ಇವತ್ತು ಈ ರೀತಿಯ ಆಧಾರಗಳು ಪ್ರಾಪ್ತ ಆಯಿತು. ಅದಕ್ಕಾಗಿ ನೀವಾದರೂ ಅಷ್ಟೇ, ಒಂದು ಮಾಲನ್ನು ನೋಡಿ ಅಥವಾ ಭವ್ಯವಾದಂಥ ಕಾಲೇಜನ್ನು ನೋಡಿ ಅಗ್ಗದ ಮೋಜಿನ ಮಜಾವಳಿಗೆ ಸಿಲುಕಿ ಇಡೀ ಮಂಗಳೂರು ಹೀಗೆ ಉಂಟು ಎನ್ನುವ ಭ್ರಮೆಯ ಲೋಕಕ್ಕೆ ಹೋಗಬೇಡಿ. ನಿಜ ಅರ್ಥದ ಬದುಕು ಇನ್ನೂ ಅನೇಕ ಸರಕಾರಿ ಆಸ್ಪತ್ರೆಯಲ್ಲಿ, ಅನೇಕ ಅನಾಥಾಶ್ರಮದಲ್ಲಿ, ಅನೇಕ ವೃದ್ಧಾಶ್ರಮದಲ್ಲಿ, ಅನೇಕ ಬಡಪಾಯಿಗಳ ಕಾಲೋನಿಗಳಲ್ಲಿ, ಕುಟುಂಬಗಳಲ್ಲಿ, ರೋಗಿಷ್ಠರ ಮಧ್ಯೆ ಇನ್ನೂ ಮಂಗಳೂರಿನ ಯಥಾಸ್ಥಿತಿ, ಸಹಜ ಸ್ಥಿತಿ ಹಾಗೆ ಉಂಟು. ಹಾಗಾಗಿ ನೀವು ಕಲಿಯುವಾಗ ಒಳ್ಳೆಯ ಧ್ಯೇಯವನ್ನು ಇಟ್ಟುಕೊಳ್ಳಿ. ನನ್ನ ಆಶಯ ಇಷ್ಟೇ, ನೀವು ಏನು ದುಡಿತೀರಿ ಮುಂದಕ್ಕೆ ಅದರ ಒಂದು ಪಾಲನ್ನು ದಯವಿಟ್ಟು ಈ ಸಮಾಜದ ಋಣಕ್ಕೋಸ್ಕರ ಇಟ್ಟಿರಿ. ಅದರ ಒಂದು ಪಾಲು, ನೀವು ನಿಮ್ಮ ದುಡಿಮೆಯ ಒಂದು ಭಾಗವನ್ನು ಈ ಸಮಾಜದಲ್ಲಿ ಯಾರು ಅರ್ಹರೋ, ಸತ್ಪಾತ್ರರೋ ಅವರಿಗೆ ಸಲ್ಲಿಸುವಂತಹ ಜವಾಬ್ದಾರಿ ನಿಮಗಿದೆ. ಅದು ಸಾಮಾಜಿಕವಾದ ಗುರುತು ಕೂಡ ಹೌದು. ಅಲ್ಲದೆ ಈ ಕಾಲೇಜಲ್ಲಿ ಹೇಗೆ ಇವತ್ತು ನಾನು ಆದರ್ಶ ಅಂತ ಹೇಳ್ತಾ ಇಲ್ಲ, ಆದರೆ ಇದೊಂದು ಮಾದರಿ ಎಂಬುದನ್ನು ಸ್ಪಷ್ಟಪಡಿಸಬಲ್ಲೆ. ನೀವು ಇಷ್ಟು ಮಂದಿ ಕೂತಿದ್ದೀರಿ ಮಕ್ಕಳೇ, ನೀವು
ಇನ್ನೊಂದು 10 ವರ್ಷ ಕಳೆದು ಈ ಕಾಲೇಜಿನ ಕಾಲೇಜ್ ಡೇ ಆಗುವಾಗ ಇವತ್ತು ನಾನು ಯಾವ ಸ್ಥಾನದಲ್ಲಿ ಕೂತು ಗೌರವವನ್ನು ಸ್ವೀಕರಿಸಿದೆಯೋ ನೀವು ಪ್ರತಿಯೊಬ್ಬರೂ ಸ್ವೀಕರಿಸುವಂತ ಆಗಬೇಕು. ನನ್ನ ಕೋರಿಕೆ ಇದು, ಪ್ರತಿಯೊಬ್ಬರೂ ಸ್ವೀಕರಿಸುವಂತ ಆಗಬೇಕು. ದೊಡ್ಡ ಆದರ್ಶ ಅಂತ ಅಂದುಕೊಳ್ಬೇಕು. ಯಾರ್ಯಾರದ್ದೋ ಉದಾಹರಣೆಗಿಂತ ನೇರ ನಾನಿದ್ದೇನೆ ನೋಡಿ. ಕಾಲೇಜ್ ಏನು ಕೊಟ್ಟಿದೆ, ಯಾರನ್ನು ಬೆಳೆಸಿದೆ ಅಂತ ಕೇಳಿದರೆ ನನ್ನ ಕೈಯೇ ಮೊದಲಿರುತ್ತದೆ. ನಾನೀಗ ನೋಡಿ ದಿಟ್ಟವಾಗಿ ಹೇಳಿದೆ ಹಲವು ನೆನಪುಗಳನ್ನು. ಹಾಗೆ ನಿಮಗಾದರೂ ಅಷ್ಟೇ ಈ ಕಾಲೇಜು ನೀವು ಪ್ರತಿಭೆ ರೀತಿಯಲ್ಲೋ ವಿದ್ಯೆ ರೀತಿಯಲ್ಲೋ ಅಥವಾ ಸರ್ವಾಂಗೀಣವಾಗಿ ಬೆಳೆಯಬೇಕು ಅಂತ ಆಶಯ ಹಾರೈಕೆಗಳನ್ನು ಇಟ್ಟುಕೊಂಡಿದ್ದರೆ ಖಂಡಿತಕ್ಕೂ ನನ್ನ ಅನುಭವದ ಮಾತಿದು, ಇಲ್ಲಿ ನಿಮಗೆ ಸದಾವಕಾಶಗಳು ಉಂಟು. ನೀವು ಬಳಸಿಕೊಳ್ಳಿ, ಉಪನ್ಯಾಸಕರ ಆತ್ಮೀಯತೆಗೆ ಬನ್ನಿ, ಬೆಳೆಯುವ ಸರ್ವ ಅವಕಾಶಗಳು ಉಂಟು ಎಂಬುದು ಸ್ಪಷ್ಟಪಡಿಸ್ತೇನೆ. ಕೊನೆಯದಾಗಿ ಮುಖ್ಯವಾದ ಮಾತುಗಳು. ನಾನು ಈ ಕಾಲೇಜಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ನನಗೆ ವಿದ್ಯೆಯನ್ನು ಕೊಟ್ಟು ಆನಂತರ ತಮ್ಮ ಜೊತೆ ಓರ್ವ ಸಹೋದ್ಯೋಗಿ ಸಹ ಉಪನ್ಯಾಸಕನಾಗಿ ಸ್ಥಾನವನ್ನು ಕಲ್ಪಿಸಿ ಯಾವತ್ತಿಗೂ ನನ್ನ ವಿದ್ಯಾರ್ಥಿ, ನಾನು ಹಿರಿಯವ, ಇವನು ವಿದ್ಯಾರ್ಥಿ, ನಂತರದ ಪರಂಪರೆ ಎನ್ನುವ ಕಿಂಚಿತ್ ಲವಲೇಶದ ಗುರುತನ್ನು ಜಾಯಮಾನವನ್ನು ತೋರಿಸದೆ ಅತ್ಯಂತ ಪ್ರೀತಿಯಿಂದ ಮನೆಯವರ ರೀತಿ ಒಡನಾಡಿದ, ನನಗೆ ವಿದ್ಯೆ ಕಲಿಸಿದ ಈ ಕಾಲೇಜಿನ ಪ್ರಸ್ತುತ ಪ್ರಾಂಶುಪಾಲರಾದ ಪ್ರಮೀಳಾ ಮೇಡಮ್, ಈ ಕಾಲೇಜಿನ ಗಣಿತಶಾಸ್ತ್ರದ ಉಪನ್ಯಾಸಕಿಯಾಗಿರುವ ಮನೋರಮ ಮೇಡಮ್, ಹಿಂದಿ ಉಪನ್ಯಾಸಕರು ಮತ್ತು ನನ್ನ ಕ್ಲಾಸ್ ಸರ್ ಆಗಿದ್ದಂಥ ಉಮೇಶ್ ಸರ್, ನನ್ನ ಇಂಗ್ಲೀಷ್ ಉಪನ್ಯಾಸಕರಾಗಿದ್ದ ಜಾನೆಟ್ ಸವಿತಾ ಮೇಡಮು, ನನಗೆ ಆದರ್ಶವಾಗಿ ಸದಾ ಬೆನ್ನು ತಟ್ಟುತ್ತಾ ಬರುತ್ತಿರುವಂತಹ ರಾಜ್ಯಶಾಸ್ತ್ರ ಉಪನ್ಯಾಸಕಿ ನಂದಿನಿ ಮೇಡಮ್, ಸಮಾಜಶಾಸ್ತ್ರ ಉಪನ್ಯಾಸಕಿ ಸುಚಿತ್ರ ಮೇಡಮ್ ಮತ್ತು ಆಫೀಸಿನ ಕ್ಲೇರಾ. ಏಕೆ ಇಷ್ಟು ಮಂದಿಯ ಹೆಸರನ್ನು ಮಾತ್ರ ಹೇಳಿದೆ? ಉಳಿದವರು ಇಲ್ಲ. ಉಳಿದವರು ಆನಂತರ ನನ್ನ ಜೊತೆ ಸೇರಿದರು. ಆದರೆ ನನಗೆ ಕಲಿಸಿದವರು ಇವರನ್ನು ನಾನು ವಿಶೇಷವಾಗಿ ಹೃದಯದ ಭಾವದಿಂದ ಎರಡೂ ಕೈಗಳನ್ನು ಜೋಡಿಸಿ ಅವರ ಪಾದಗಳಿಗೆ ಬಂಧಿಸ್ತೇನೆ. ನನಗೆ ಇವತ್ತು ಸಲ್ಲಿಸಿದ ಈ ಸನ್ಮಾನ ಅವರ ಪಾದಗಳಿಗೆ ಅರ್ಪಿತ. ಇದು ನನ್ನ ಪ್ರೀತಿಯ ಮಾತು. ಇನ್ನು ನನಗೆ ಬೆನ್ನು ತಟ್ಟಿದ ನನ್ನ ವಿಭಾಗ ಮುಖ್ಯಸ್ಥರಾದ ದಿವ್ಯಾ ಮೇಡಮ್ ಅವರೊಂದು ಮಾತು ಹೇಳಿದರು. ಅವತ್ತಿಗೂ ಪ್ರೀತಿಯಿಂದ ಇದ್ದಾರೆ, ಇವತ್ತಿಗೂ. ಇದು ಸತ್ಯ. ಅಷ್ಟೇ ಆತ್ಮೀಯ ಭಾವದಲ್ಲಿದೆ. ಅವರನ್ನು ವಿಶೇಷವಾಗಿ ಸ್ಮರಿಸ್ತೇನೆ. ನನ್ನ ಸಹೋದ್ಯೋಗಿ ಬಂಧುಗಳು, ನನ್ನ ಕ್ಲಾಸ್ಮೇಟ್ಸ್ ಇಬ್ಬರು ನನ್ನ ಜೊತೆ ಉಪನ್ಯಾಸಕರಾಗಿದ್ದರು, ಚೈತ್ರ ಮತ್ತು ರಿಷಲ್, ಅವರನ್ನು ಸ್ಮರಿಸ್ತೇನೆ. ಮತ್ತೆಲ್ಲ ಆನಂತರ ಸೇರಿದಂತೆ ಎಲ್ಲ ಉಪನ್ಯಾಸಕರನ್ನು ಕೂಡ, ಹರಿನಾಕ್ಷ ಸರನ್ನು ಕೂಡ ಪ್ರೀತಿಯಿಂದ ವಂದಿಸುತ್ತಾ ಈ ದಿನ ಇಂಥ ಒಂದು ಸದಾವಕಾಶ ಮಾಡಿಕೊಟ್ಟದಕ್ಕೆ ವಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಸಾವಿರ ವಂದನೆ ಇರಲಿ. ನಿಮ್ಮ ಪ್ರೋತ್ಸಾಹ, ಈ ಆತ್ಮೀಯತೆ, ಈ ಸನ್ಮಾನದ ಕಾರಣಕ್ಕೆ ಇನ್ನಷ್ಟು ನಿಕಟ ಆಗಲಿ. ನಿಮ್ಮ ಮಾರ್ಗದರ್ಶನ ಮುಂದೆ ಏನೋ ಕನಸುಗಳನ್ನಿಟ್ಟಿದ್ದೇನೆ, ಅದನ್ನು ಈಡೇರಿಸುವಲ್ಲಿ ಜೊತೆಗಿದ್ದು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಎಂಬ ಆಶಯದೊಂದಿಗೆ ಈ ಸಂದರ್ಭದಲ್ಲಿ ನನ್ನದೊಂದು ಆಸೆಯಾಗಿತ್ತು. ನಾನು ಅಕಸ್ಮಾತಾಗಿ PU ಕಾಲೇಜಿಂದ ಡಿಗ್ರಿಗೆ ಹೋದಾಗ ನನಗೆ ಸಲ್ಲುವಂತಹ, ನಾನೀಗ ಸೆಂಟ್ ಆಗ್ನೆಸ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೇನೆ, ನನಗೆ ಸಲ್ಲುವಂತಹ ಕಿಂಚಿತ್ ಸಂಬಳ ಆದರೂ ಕೂಡ ಅದರ ಒಂದು ಪ್ರಮಾಣವನ್ನು ನಾನು ಕಲಿತ ಮತ್ತು ನನಗೆ ಮೊದಲು ಉದ್ಯೋಗ ನೀಡಿದಂತಹ ಸೆಬೆಸ್ಟನ್ ಕಾಲೇಜಿಗೆ ಸಲ್ಲಿಸಬೇಕೆನ್ನುವ ಆಸೆ ಇತ್ತು. ಅದಕ್ಕೋಸ್ಕರ ನಾನು ಈ ದಿನ 10,000 ಮೊತ್ತವನ್ನು ಈ ಕಾಲೇಜಿನ ಪ್ರಾಂಶುಪಾಲರಿಗೆ ಅತ್ಯಂತ ಭಕ್ತಿ ಭಾವದಿಂದ ನೀಡುವಂತಹ ಒಂದು ಆಸೆಯನ್ನು ಇಟ್ಟುಕೊಂಡಿದ್ದೇನೆ. ಅವರು ಪ್ರೀತಿಯಿಂದ ಸ್ವೀಕರಿಸುವುದಾಗಿ ವಿನಂತಿಸುತ್ತೇನೆ. Respected President of the program, Very Reverend Father Cyprian Pinto, all the dignitaries, most of you have seen elephants, isn't it? Yes, with a tiny rope. The simple formula is, when the elephant was small, the rope was tied and the elephant is programmed in that way that the rope is more powerful or strong than the elephant. The message we can draw from this story is, when our mind is programmed, it is difficult to progress. But God has given us the intelligence, the reason. When we use this reason, we can
come out from this mind programming and become successful persons. And we have example, Mr. Arun Ullar. He is a successful person. So please give him a big round of applause. And in his speech, he has challenged you to be the successful persons. It is possible only when you take your life as a challenge. Today we have honored many successful persons or the students of this institution. Many have scored well. Really, they have done something great. You too can do, provided you challenge yourself. So, I place before you 5 simple points, like why we have a hand and we have 5 fingers. The first one is find out your passion. Unless and until we find out our passion, we will not progress. Sometimes we may be in a wrong place, doing something wrong, because we have not traced out our passion. So, first and foremost, you have to find out your passion, whether I really want to do something, what I want to achieve in my life. Only then you will do something in your life. So, ನನ್ನ ಹವ್ಯಾಸ, ನನ್ನ ಅಭಿರುಚಿ, ನಾನು ನನ್ನ ಜೀವನದಲ್ಲಿ ಏನನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. When those things are clear in your mind, only then things start moving. Second thing, be committed persons. You may be knowing your passion or you want to achieve something, unless and until you are committed, nothing will happen. Sri Arun, he remained committed to his writing, to his reading, and about his studies and all the other things. The students who gained good percentage, they were committed to their studies. Unless and until we become committed in our work, in our studies, no changes will happen in our life. A systematic life, hard work, pursuing our goal. Only these things come out from a very committed person. Third thing is be positive in life. Today we are confronted with so many negativity, hatred, groupism, individualism. So these things come from devil. Good things come from God, a good person. Be positive in my life. I will be a positive person. I will always speak good. I will do good to the other. I will be concerned about the other. When we become positive, then the positive energy will be within us, and that makes us a successful person. No negative person will prosper in this world. He will die today or tomorrow, and he will destroy his life and the life of the other. So as students, we have to be always positive. Positive means speaking good, doing good, always. Fourth thing is, find out the distractions of your life. Today, the modern society is distracted. Maybe the students are distracted with the mobile and the other devices. So we have to ask the question, by spending so much of time with these devices or the things which I am addicted, what is the good I am getting? Suppose it is not doing anything good for me, then better I take the decision today itself. I will be out from this distraction and I will channelize my time, my energy for a particular thing. And the fifth thing is, plan yourself. You have to have plan A, plan B. Suppose one plan fails, you have to be ready with the plan B. And only then you will reach to a kind of destination where you want to go. So on this auspicious day, I congratulate the principal for organizing such a beautiful program and the things which are happening, and the staff for making this program a really meaningful program, something to carry home. And all the students of this institution, you are the strength of this institution, you give meaning to this institution. So as I told you, kept before you 5 points, keep those things in your mind and you will reach to a
destination which will make you proud and the institution also proud. And overall, I thank the president of this program, the correspondent of this institution, Very Reverend Father Cyprian Pinto, for inviting me. I was here in 2003 as an assistant. I used to take moral education classes for the students. I'm happy to be back here for this program. Thanks for inviting me, and I thank each one of you who are here, and I ask the Lord to bless you in abundance. Thank you. God bless you. ಸಮಥಿಂಗ್. ಸೊ ಇದೆಲ್ಲ ಪೂರಕ. ನಮ್ಮ ಕಮಿಷನರ್ ರಾಯಪ್ಪರು, ನಮ್ಮ PhD ಪ್ರೊಫೆಸರ್ ಅರುಣ್ ಉಳ್ಳಾಲ್ ಅವರು, ಫಾದರ್ ಸಂತೋಷ್ ಅವರು ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಅದೆಲ್ಲ ನಿಮಗೆ ಮನೆಗೆ ಕ್ಯಾರಿ ಮಾಡಲಿಕ್ಕೆ, ಅದರಿಂದ ಏನಾದರೂ ಸಮಾಜದಲ್ಲಿ ಸಾಧನೆ ಮಾಡಬೇಕು, ಅವರು ಮಾಡಿದ್ದಾರೆ, ನೀವು ಮಾಡಬೇಕು ಎನ್ನುವ ಒಂದು ಹಂಬಲ, ಒಂದು ಆಸೆ. ಆ್ಯಕ್ಚುಲಿ ಇವತ್ತು ಪ್ರಪ್ರಥಮವಾಗಿ ನಾವು ಕರೆಯಬೇಕಾದ್ದು ಫಾದರ್ ಪೀಟರ್ ಸೆರಾವೋ, ಇಲ್ಲಿಯ ಸಂಚಾಲಕರು. 99 ಇಸ್ವಿಯಿಂದ 2006 ಇಸ್ವಿ ತನಕ 7 ವರ್ಷಗಳ ಸೇವೆಯಲ್ಲಿ ಈ ಕಾಲೇಜನ್ನು ಅವರು ಸ್ಟಾರ್ಟ್ ಮಾಡಿದ್ದು. ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಈ ಕಾಲೇಜನ್ನು ಅದನ್ನು ಸಾಧನೆ ಮಾಡಲಿಕ್ಕೆ ಅವರು ಪಟ್ಟ ಕಷ್ಟಗಳು ಇದೆಯಲ್ಲ, ಅದು ನಾವು ಯಾರೂ ಇಲ್ಲಿ ತಿಳಿಕೊಡೋದು ಕಷ್ಟ. ಯಾಕೆಂದರೆ ಇದು ಒಂದು ಪಟ್ಟಣ ಅಲ್ಲ, ಇದೊಂದು ಹಳ್ಳಿ. ನೀವು ಹೇಳ್ಬೋದು ಈಗ ಉಳ್ಳಾಲ ಪಂಚಾಯತ್ ಮುನ್ಸಿಪಾಲಿಟಿ ಅಂತ. ಅವರು ಬಂದ ಇಸವಿ ಎಷ್ಟು? 99. ಎಷ್ಟು ವರ್ಷಗಳಾದವು? ಸುಮಾರು ಜೂನ್ ತಿಂಗಳಿಗೆ 23 ವರ್ಷಗಳು ಸಂತವೆ. 23 ವರ್ಷಗಳ ಹಿಂದೆ ಅವರಿಲ್ಲಿ ಬಂದಿರುವಾಗ ಇದು ಇಂಗ್ಲೀಷ್ ಮಾಧ್ಯಮ ಮತ್ತು ಇದು PUC ಇರಲಿಲ್ಲ. ಅವರು ನನ್ನ ತುಂಬ ಆಪ್ತರು. ಅವರ ಕಾಲದಲ್ಲಿ ಸಂತೋಷ್ ಅವರು 1 ವರ್ಷ ಇಲ್ಲಿ ಅಸಿಸ್ಟೆಂಟ್ ಆಗಿದ್ದರು. ನಮ್ಮ ಈ ಹಳ್ಳಿಯ ಮಕ್ಕಳು ಭೇಟಿಗೆ ಹೋಗಲಿಕ್ಕೆ ದೂರ, ಕಷ್ಟ, ಬಡವರು, ಹಾಗೂ ಇಲ್ಲಿನ ವಿದ್ಯಾರ್ಥಿಗಳಿಗೆ ದೊಡ್ಡ ದೊಡ್ಡ ಕಾಲೇಜುಗಳಿಗೆ ಕಳಿಸ್ಕೊಂಡು ಭಾಳ ಕಷ್ಟ, ಹಣ ಇಲ್ಲ, ಆರ್ಥಿಕ ಅದೆಲ್ಲ ಸಮಸ್ಯೆಗಳಿವೆ. ಬಸ್ಸಲ್ಲಿ ಹೋಗಬೇಕು, ಬರಬೇಕು, ಅದೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ಅವರು ಫಾದರ್ ಸಂತೋಷ್ ಅವರು ಹೇಳ್ತಾರೆ 2003 ಇಸವಿ 4 ಇಸವಿಯಲ್ಲಿ 3 ತಿಂಗಳ ಕಾಲ ಅವರು ಆಸ್ಟ್ರೇಲಿಯಾಕ್ಕೆ ಹೋಗಿ ಹಣ ಎಲ್ಲ ಒಟ್ಟು ಮಾಡಿ ಈ ಯೋಜನೆಯಲ್ಲಿ ಪ್ರಾರಂಭಿಸಿದ್ದು. ಅವರು ಇವತ್ತು ಬರಲಿಕ್ಕೆ ಬೇಕಿತ್ತು, ಅವರಿಗೆ ಬರಲಿಕ್ಕೆ ತುಂಬ ಖುಷಿ ಇತ್ತು, ಆಸಕ್ತಿ ಇತ್ತು. ನಿನ್ನೆ ರಾತ್ರಿ ಅವರು ಹೇಳಿದರು ನನಗೆ ಒಂದು 10 ಗಂಟೆಗೆ, ನನಗೆ ಜ್ವರ, ಶೀತ, ನನಗೆ ಬರಲಿಕ್ಕೆ ಆಗುವುದಿಲ್ಲ, ಬರಲಿಕ್ಕೆ ತುಂಬ ಆಸೆ ಉಂಟು. ಈಗ ಅವರಿಗೆ 85 ವರ್ಷ ಪ್ರಾಯ. ಅವರು ಇಲ್ಲಿಂದ ಇರುವುದು ಮಂಗಳೂರಲ್ಲಿ ಅಲ್ಲ, ದೇಲಂತ ಬೆಟ್ಟು ಅಂದರೆ ಸುಮಾರು ಒಂದು 40 ಕಿಲೋಮೀಟರ್ ಏನು 30-40 ಕಿಲೋಮೀಟರ್ ದೂರ ಇದೆ. ತುಂಬ ಆಸೆ ಅವರಿಗೆ ಇತ್ತು ಇವತ್ತು ಬರಬೇಕಂತ. ಪ್ರಿನ್ಸಿಪಾಲರು ಪ್ರಪ್ರಥಮವಾಗಿ ನನ್ನ ಹತ್ರ ಹೇಳಿದ್ದು ಅವರನ್ನು ಕರೀಬೇಕಂತ. ಅವ್ರನ್ನ ತುಂಬ ಆಪ್ತರು. ಅವರು ಯಾವಾಗಲೂ ತುಂಬ ಹ್ಯುಮಿಲಿಟಿಯಿಂದ ಸಣ್ಣದಂತ ಹೇಳೋದುಂಟು. ನಿನ್ನೆಯೂ ಅದ ಮಾತನ್ನು ಹೇಳಿದರು, ಫಾದರ್ ನೀವು, ನಾವು ಈಗ ಇಂಗ್ಲೀಷಲ್ಲಿ ಹೇಳ್ತೇವಲ್ಲ, ಕೊಂಕಣಿಯಲ್ಲಿ ಒಂದು ಒಳ್ಳೆ ಮಾತುಂಟು, ನಾನು ಆಡಿಸುವುದು ಹಾವನ್ನು, ಅಂದರೆ ಹಾವು 2 ಹಾವು ಉಂಟು, ಒಂದು ನಾಗರ ಹಾವು ಉಂಟು, ಇನ್ನೊಂದು ಕೆರೆ ಹಾವು ಉಂಟು. ಅವರು ಹೇಳುವುದು, ನಾನು ಆಡಿಸುವುದು ಕೆರೆ ಹಾವು, ನೀವು ಆಡಿಸುವುದು ಕಾಳಿಂಗ ಸರ್ಪ, ವಿಷದ ಹಾವು.
ನನಗೆ ಅವ್ರು ಹೇಳಿದಂದರೆ ಇಷ್ಟು ಕೆಲಸ ಮಾಡಿದ್ರು, ಇಷ್ಟು ಪ್ರಾಯದ್ರು, ಈಗಲೂ ಅವರು ಸಣ್ಣತನದಿಂದ ಹ್ಯುಮಿಲಿಟಿಯಿಂದ ಹೇಳ್ತಾ ಇರೋದು, ನಾನು ಮಾಡಿದ ಸಾಧನೆ ಏನೂ ಅಲ್ಲ, ನೀವು ಮಾಡಿದ ಸಾಧನೆ ದೊಡ್ಡ ಅಂತ ಅವ್ರು ಯಾವಾಗ ನನಗೆ ಹೇಳ್ತಾರೆ. ಮೊನ್ನೆ ಒಂದು ಕಾರ್ಯಕ್ರಮ ಬಂದಿದ್ರು ಅವರು, ಈಸ್ ಎ ಮ್ಯಾಜಿಕ್ ಫಾದರ್, ಈಸ್ ಎ ಮ್ಯಾಜಿಕ್ ಫಾದರ್, ಯು ಗಿವ್ ಹಿಮ್ ಕೋಆಪರೇಷನ್, ಹಿ ವಿಲ್ ಡೂ ಮಿರಾಕಲ್ಸ್. ಅವರು ತುಂಬ ಮಿರಾಕಲ್ಸ್ ಮಾಡಿದ್ದಾರೆ, ಆದರೂ ಅದೊಂದು ಹ್ಯುಮಿಲಿಟಿ, ಸಣ್ಣತನ, ಅದು ನನಗೆ ತುಂಬ ಪ್ರೇರಣೆ. ಆದ್ದರಿಂದ ಇವತ್ತು ಅವರು ಇಲ್ಲಿ ಇಲ್ಲ ಅನ್ನುವ ಬೇಸರ ನನಗೆ ಇದೆ. ಅದಕ್ಕೋಸ್ಕರ ಯಾವಾಗ ಅವರಿಗೆ ಸಾಧ್ಯ ಆಗಿಲ್ಲ ಬರಲಿಕ್ಕೆ ಅಂತ ಅವ್ರು ಹೇಳಿದ್ರು, ಪ್ರಿನ್ಸಿಪಲ್ ಹೇಳ್ತಿದ್ರು, ಅವರನ್ನು ನಾವು ಎತ್ತಿಕೊಂಡು ಮೇಲೆ ಬರ್ತೇವೆ ಫಾದರ್, ಅವ್ರಿಗೆ ನಡ್ಕೊಂಡು ಬರಲಿಕ್ಕೆ ಆದರೆ ನಮ್ಮ ಸ್ಟೂಡೆಂಟ್ಸ್ ಅವರು ಎತ್ತಿಕೊಂಡು ಬರ್ತಾರೆ ಅಂತ. ಅವರಿಗೂ ಆಸಕ್ತಿ, ನಮಗೂ ಆಸಕ್ತಿ ಇತ್ತು, ಆದರೆ ಇವತ್ತು ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಆವಾಗ ನನ್ನ ಮನಸ್ಸಿಗೆ ಬಂತು, ಫಾದರ್ ಸಂತೋಷ್ ಅವರು ಅವರ ಸಮಯದಲ್ಲಿ 1 ವರ್ಷ ಇಲ್ಲಿ ಇದ್ದರು, ಅವರು ತಾನೀಗ ಹೇಳಿದರು ಅವರು ಮಾರಲ್ ಸೈನ್ಸ್ ನಿಮಗೆ ಕಲಿಸಲಿಕ್ಕೆ ಬರ್ತಿದ್ರು ಅಂತ. ಆ್ಯಂಡ್ ಈಸ್ ಎ ವೆರಿ ಗುಡ್ ಫಾದರ್, ಈಸ್ ದ ಡೈರೆಕ್ಟರ್ ಆಫ್ ದ ಪಾಸ್ಟರಲ್ ಇನ್ಸ್ಟಿಟ್ಯೂಟ್. ನಮ್ಮ ಧರ್ಮಪದದಲ್ಲಿ ಪಾಸ್ಟರ್ ಇನ್ಸ್ಟಿಟ್ಯೂಟ್ ಅಂತೆಲ್ಲ ಗುರುಗಳಿಗೆ ಒಂದು ಪ್ರಮುಖ ಒಂದು ಕೇಂದ್ರ ಇದೆ, ಅದೊಂದು ಅವ್ರ ನಿರ್ದೇಶಕರು, ಅವರು ದೊಡ್ಡ ಹುದ್ದೆಯಲ್ಲಿದ್ದಾರೆ. ಆದ್ದರಿಂದ ನನಗೆ ಪಕ್ಕ ನೆನಪು ಬಂತು, ಅವರ ಹೆಸರಲ್ಲಿ ಇವರಿಗೆ ಕರೆಯೋಣ. ಇನ್ನೊಂದು ಮಾತು ಕೆಲವು ಸಮಯದಲ್ಲಿ ಈ ಫಾದರ್ ಅವರು ಹೇಳಿದ್ದು ಏನು ಗೊತ್ತಾ ನಿಮಗೆ, ಇಲ್ಲಿ ತುಂಬ ಜನ ಮೀನು ಹಿಡಿಯುತ್ತಾರೆ, ಫಿಶಿಂಗ್. ಒಳ್ಳೆ ಜನರು, ಇಲ್ಲಿ ಜನರು ತುಂಬ ಗುರುಗಳ ಹತ್ರ ಪ್ರೀತಿ ಉಂಟು. ಅವರು ಪ್ರೀತಿಯಿಂದ ಪೀಟರ್ಸನ್ ಅವರಿಗೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಮೀನುಗಳನ್ನು ತಂದು ಕೊಡ್ತಿದ್ದಾರೆ, ಒಳ್ಳೊಳ್ಳೆ ಮೀನುಗಳನ್ನು ತಂದು ಕೊಡ್ತಾ ಇದ್ರು. ಇವರು ಫಾದರ್ ಹೇಳ್ತಾರೆ, ನಾವು ತಿಂದದ್ದು ಇಲ್ಲಿ ಬೂತಾಯಿ ಬಂಗುಡೆ ಮಾತ್ರ. ಆ ಒಳ್ಳೊಳ್ಳೆ ಮೀನುಗಳನ್ನು ಅವರು ಮಂಗಳೂರಿನ ಕೆಲವು ಪ್ರತಿಷ್ಠಿತ ಕುಟುಂಬಗಳಿಗೆ ಕೊಂಡೋಗಿ ಕೊಟ್ಟು ಅವರಿಂದ ಸ್ವಲ್ಪ ಹಣವನ್ನು ಪಡೆದು ತಂದು ಈ ಶಾಲೆಗಳಿಗೆ ವ್ಯವಸ್ಥೆ, ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ ಅಂತ. ದಟ್ಸ್ ಅ ಗ್ರೇಟ್, ರಿಯಲ್ ಗ್ರೇಟ್. ಲುಕ್ ಎಟ್ ದ್ಯಾಟ್, ಯು ಆರ್ ಸೀರಿಯಸ್ಲಿ ಲಿಸ್ನಿಂಗ್ ಟು ದ್ಯಾಟ್. ಇವತ್ತು ನೀವು ಅನೇಕ ಹೆಸರುಗಳು ತೆಗೆದಿರಿ. ಫಾದರ್ ಕ್ಲೆಮೆಂಟ್ ನನ್ನ ಆಪ್ತರು, ನನ್ನ ತುಂಬ ಫ್ರೆಂಡ್, ಅವರು ಇಲ್ಲಿರುವಾಗ ನನಗೆ ಕರೆದು ತಂದು ಇದು ಬಿಲ್ಡಿಂಗ್ ನಾನು ಕಟ್ಟಿದ್ದು ಅಂತ ಹೇಳಿ ತೋರಿಸ್ತಾರೆ ಕೆಳಗಿಂದ ಮೇಲೆ ತನಕ. ಫಾದರ್ ಥಾಮಸ್ ಅವರು ಇದ್ದರು, ಅವರ ಹೆಸರು ತಗೊಳ್ಳಿಲ್ಲ, ಅವರು ತುಂಬ ಇಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ಫಾದರ್ಗಳು ಇವತ್ತು ಚರ್ಚಿಗೋಸ್ಕರ ಮಾತ್ರ ಅಲ್ಲ, ಸಮಾಜದಲ್ಲಿ ಎಷ್ಟೋ ಶಾಲೆ ಕಟ್ಟಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ನಾನೇ 4 ಹಾಲುಗಳನ್ನು ಕಟ್ಟಿದ್ದೇನೆ, 3 ಚರ್ಚ್ಗಳನ್ನು ಕಟ್ಟಿಸಿದ್ದೇನೆ, 2 ಶಾಲೆಗಳನ್ನು ಕಟ್ಟಿಸಿದ್ದೇನೆ. ಯಾಕೆಂದರೆ ಸುಲಭ ಅಲ್ಲ. ಎಲ್ಲೆಲ್ಲಿ ಹೋಗಿ, ಪರದೇಶಕ್ಕೆ ಹೋಗಿ ಯಾರ ಹತ್ರ ಬೆಕ್ ಮಾಡಿ, ಅವರು ಆಸ್ಟ್ರೇಲಿಯಾಕ್ಕೆ ಅಂತ ಹೇಳಿದರು, ನಾನು ಗಲ್ಫಿಗೆ 5 ಸಲ ಹೋಗಿದ್ದೇನೆ. ಯಾಕೆ? ದುಡ್ಡು ಒಟ್ಟು ಮಾಡಲಿಕ್ಕೆ. ಹಾಲ್ ಕಟ್ಟಿದ್ರಿಂದ ಅದ ಬಂದ ಇನ್ಕಮನ್ನು ಶಾಲೆಗಳಿಗೆ, ವಿದ್ಯಾರ್ಥಿಗಳಿಗೆ, ಎಜುಕೇಷನ್ಗೆ, ಇದನ್ನು ನೀವು ಮನಸ್ಸು ಇಟ್ಕೊಳ್ಬೇಕು. ನಾನು ಅನೇಕ ಸಲ ಹೇಳ್ತೇನೆ, ಆಚೀಚೆ ಹೋಗುವಾಗ ನಿಮಗೆ ಒಂದು ಫಾದರ್ ಅಂತ ಗೌರವವೇ ಕಾಣೋದಿಲ್ಲ. ಎಲ್ಲೋ ಒಬ್ಬ ಇಬ್ಬರು ವಿದ್ಯಾರ್ಥಿಗಳು ಹೀಗೆ ಒಂದು ನೋಡಿ ಒಂದು ನಗು ಕೊಡ್ತಾರೆ. ಇಲ್ಲ, ಈಗ ಹೇಳಿದಾಗೆ ಉಂಟಲ್ಲ, ತಾಲಿ ಕೆಳಗೆ ಹಾಕಿ ಅವರು ಮೊಬೈಲಲ್ಲಿಯ ಮಾತಾಡ, ಅವರಿಗೆ ಕ್ಯಾರಿ ಇಲ್ಲ. ನಾನು ಅನೇಕ ಸಲ ಹೇಳಿದೆ, ಇದೊಂದು ಪವಿತ್ರ ಜಾಗ. ಸಂತ ಸೆಬಾಸ್ಟಿಯರು ದೊಡ್ಡ ಒಬ್ಬರು ಸಂತರು, ಪವಿತ್ರ ಸಭೆಯಲ್ಲಿ ಅದ್ಭುತ ಆಶ್ಚರ್ಯಗಳನ್ನು ಮಾಡಿದಂಥವರು, ಧೈರ್ಯವಂತರು, ಹಾಗೂ ಅವರಿಗೆ ಆರೋಗ್ಯವನ್ನು ದಯಪಾಲಿಸುವ ವಿಶೇಷ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ ಅಂತ. ಎಷ್ಟೋ ಆ್ಯನಿಮಲ್ಸ್ಗಳಿಗೆ, ಮನುಷ್ಯರಿಗೆ ಎಲ್ಲ ಅವರ ಹೆಸರಲ್ಲಿ ಮದ್ದು ಕೊಟ್ಟು ಎಷ್ಟೋ ಜನ ಗುಣ ಆಗ್ತಾ ಇದ್ದಾರೆ ಈಗಲೂ. ಅಂಥ ಒಂದು ಪವಿತ್ರ ಜಾಗಕ್ಕೆ ಬರುವಾಗ, ಈ ಪವಿತ್ರ ಜಾಗದಲ್ಲಿ ಹೇಳಿದೆ, ಫಾದರ್ ಪೀಟರ್ಸನ್ ಅವರವರು ಎಷ್ಟು 7 ವರ್ಷಗಳ ಕಾಲ ದುಡಿತಾರೆ. ಅವರೊಟ್ಟಿಗೆ ಫಾದರ್ ಕ್ಲೆಮೆಂಟ್ ಅವರು, ಅವರ ನಂತರ ಫಾದರ್ ಥಾಮಸ್ ರವರು, ನಂತರ ಬಂದ ಗುರುಗಳು ಫಾದರ್ JB ಇರ್ಬೋದು, ಫಾದರ್ ಎಡ್ವಿನ್ ಇರ್ಬೋದು, ಅವರೆಲ್ಲ ನನಗೆ ತುಂಬ ಆಪ್ತರು. ಆದ್ದರಿಂದ ಆ ಗುರುಗಳ ಶ್ರಮ ಉಂಟಲ್ಲ, ಈ ಶಾಲೆಗೆ ತುಂಬ ಬಿದ್ದಿದೆ. ಈಗ ತಾನೇ ನಮ್ಮ ಅರುಣ್ ಹೇಳಿದರು, ಇಲ್ಲಿಂದ ಮಂಗಳೂರಿಗೆ ಹೋಗಲಿಕ್ಕೆ ನೀವು ಅನೇಕ ಮಕ್ಕಳು ಹೋಗ್ತಾರೆ, ಯಾಕೆ ಅಲ್ಲಿ ತುಂಬ ಸ್ವತಂತ್ರ ಸಿಗ್ತದೆ ಅಂತ. ಇಲ್ಲಿ ನಾನು ನೋಡಿದ್ದೇನೆ, ವಾಮಂಜರಲ್ಲಿ ಇರುವಾಗ ಅಲ್ಲಿ ಒಳ್ಳೊಳ್ಳೆ ಶಾಲೆಗಳಿದ್ದರು. ಅವರು ಮಕ್ಕಳು ಎಂತ ಹೇಳಿದ್ರು, ನಮಗೆ ಮಂಗಳೂರಿನ ಶಾಲೆಗೆ ಹೋಗಬೇಕು, ಯಾಕೆ ಅಲ್ಲಿ ಬೇಕಾದಾಗೆ ಸ್ವತಂತ್ರ ಸಿಗ್ತದೆ. ಇಲ್ಲಿ ಹೆತ್ತವರ ಗುರುತು ಉಂಟಲ್ಲ, ಇನ್ನು ಹೆಚ್ಚು ಕಮ್ಮಿ ಆದರೆ ಇವರು ಏನು ಹೇಳ್ತಾರೆ, ನಿಮ್ಮ ಮಗ ಗುರ್ತ ಉಂಟು, ಒಳ್ಳೆ ಗುರ್ತ ಉಂಟು ಹೇಳ್ತಾರೆ. ಅದಕ್ಕೆ ಅವರಿಗೆ ಬರಲಿಕ್ಕೆ ಬೇಡ. ಆದರೂ ನೀವು 600 ಮಕ್ಕಳು PUCಯಲ್ಲಿ ಕಲಿತಾ ಇದ್ದೀರಾ. ತುಂಬ ಥ್ಯಾಂಕ್ಸ್ ನಿಮಗೆ ಈ ಶಾಲೆಯನ್ನು ಆಯ್ಕೆ ಮಾಡಿದ್ದಕ್ಕೆ. ಆ್ಯಂಡ್ ಫಾರ್ ಆಲ್ ಯುವರ್ ಟ್ಯಾಲೆಂಟ್ಸ್, ಯು ಆರ್ ರಿಯಲಿ ಸೋ ಲವ್ಲಿ, ಸೋ ಟ್ಯಾಲೆಂಟೆಡ್, ಸೋ ಗುಡ್. ಎಕ್ಸೆಪ್ಟ್ ಒನ್ ಥಿಂಗ್ ಐ ಬಿನ್ ಟೆಲಿಂಗ್ ಯು, ಯು ಹ್ಯಾವ್ ಬಿನ್ ನಾಟ್ ರೆಕಾಗ್ನೈಸಿಂಗ್ fathers when you just move around. Just you can give a smile and say hello, good morning father. Even that is a good gesture. ಫಾದರ್, ನಾನು ಮತ್ತು ಫಾದರ್ ಇಲ್ಲಿ ಅಸಿಸ್ಟೆಂಟ್ ಫಾದರ್ ಇದ್ದಾರಲ್ಲ, ಅವರು PhD,
ಅವರಿಲ್ಲಿ ಶಾಲೆಗೆ ಬರ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಪ್ರತಿ ದಿವಸ ನಾನು ಆ ಶಾಲೆಗೆ ಹೋಗ್ತೇನೆ, ಇಂಗ್ಲೀಷ್ ಮಾಧ್ಯಮ ಕನ್ನಡ ಮಾಧ್ಯಮಕ್ಕೆ. ನೀವು ಇಂಗ್ಲೀಷ್ ಮಾಧ್ಯಮಕ್ಕೆ ಹೋಗಿ ಇಲ್ಲಿ ಕಾಲೇಜಿಗೆ. ಯಾಕೆಂದರೆ ನಾನು ಕಲಿತದ್ದು MA, ಅವರು PhD ಕಲಿತಾರೆ. ಅವರ ಗ್ರೇಡ್ ಸ್ವಲ್ಪ ದೊಡ್ಡದು. ಅದಕ್ಕೆ ಫಾದರ್ ರೋಷನ್ ಹೇಳಿದೆ, ನೀವು PUCಗೆ ಹೋಗಿ, ಉಳಿದ ಶಾಲೆಗೆ ನಾನು ಹೋಗ್ತಾ ಇದ್ದೇನೆ. ನಾವು ಹೋಗ್ತಾ ಇದ್ದೇವೆ ಶಾಲೆಗಳಿಗೆ. ವಿ ಆರ್ ಗೋಯಿಂಗ್ ಅರೌಂಡ್. ವೈ? ಒಂದೇ ಒಂದು ಉದ್ದೇಶ, ಇಲ್ಲಿರುವ ಶಿಕ್ಷಕರು ಒಳ್ಳೆ ಮಾಡಿ ಕಲಿಸಬೇಕು, ಶಿಸ್ತು ಭಕ್ತಿ ಶಾಲೆಯಲ್ಲಿ ಇರಬೇಕು. ಅದು ಪ್ರಥಮ. ಆವಾಗ ನೀವು ಒಂದು ಗುರಿ ಸಾಧಿಸಲೇಬೇಕು ಎಂಬ ಹಂಬಲ ಇಟ್ಟುಕೊಳ್ಳಿ. ಇವತ್ತು ನೀವು ಕಾಲೇಜ್ ಡೇ ಆಚರಣೆ ಮಾಡುವಾಗ ಪ್ರಿನ್ಸಿಪಾಲರು ಹಾಗೂ ಸ್ಟಾಫ್ ಮೆಂಬರ್ಸ್ ಮತ್ತು ನೀವು ತುಂಬ ಆಸಕ್ತಿಯಿಂದ, ನಿಮಗೆ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಬೇಕಿತ್ತು, ಆದರೆ ನಮಗೆ ಶ್ರೀ ರಾಯಪ್ಪನವರ ಕರುಣೆ ಬೇಕು ಇದಕ್ಕೆ. ಯಾಕೆಂದರೆ ಅವರು ಸ್ವಲ್ಪ ಸ್ಟ್ರಿಕ್ಟ್, ಅವರು ಪ್ರತಿಯೊಂದಕ್ಕೆ ಹಾಗೆ ಮಾಡಲಿಕ್ಕೆ ಕರೆಕ್ಟ್, ಅವರು ಗೌರ್ಮೆಂಟ್ ಅಫಿಷಿಯಲ್, ಅವರು ಮಾಡಲೇಬೇಕು. ಸರಿಯಲ್ಲ ಸರ್ ನಾನು ಹೇಳಿದ್ದು? ಅದಕ್ಕಾಗಿ ಒಮ್ಮೆ ಬಂದಿದ್ದರು, ನಿಮ್ಮ ಪರ್ಮಿಷನ್. ನಾನು ಹೇಳಿದೆ, ಹ್ಯಾವ್ ನೋ ಡಿಫಿಕಲ್ಟಿ ಇನ್ ಗಿವಿಂಗ್ ಪರ್ಮಿಷನ್, but if the official people give permission, all day you make the program. I have no difficulty. Don't misunderstand me that I am not giving the permission. I am depending on the government officials because of the COVID, not because of anything else. ಅದಕ್ಕಾಗಿ ನೀವು ಇದರ ನಡುವೆಯಲ್ಲಿ ಅವರನ್ನು ಕರೆದು ನನಗೆ ತುಂಬ ಸಂತೋಷ. ಹಾಗೂ ಆ ಸಂತೋಷ ಆಗಲಿ, ಅರುಣ್ ಅವರಲ್ಲಿ ಆಗಲಿ, ಇಲ್ಲೆಲ್ಲರಿಗೂ ತುಂಬ ಸಂತೋಷ ಆಯಿತು. ಆದ್ದರಿಂದ ಎಲ್ಲರಿಗೂ ನಿಮಗೆ ಕೃತಜ್ಞತೆ ಧನ್ಯವಾದ ಹೇಳುತ್ತಾ, Thank you, Father. Every journey has its end and every path does stop somewhere. Here comes Harshini from 2nd EBAC to express gratitude for all your support in making this day so splendid and successful. Today's formal function by proposing a vote of thanks. It's indeed an honor for me to thank our beloved correspondent, Reverend Cyprian Pinto, for presiding over today's program. Thank you, Father, for all the support and encouragement. Thanks to Mr. Rayappa, Commissioner, Ullar Town Panchayat, for being a part of today's program. Thank you. I owe my special thanks to Father Osman Roshan D'Souza, Assistant Parish Priest, St. Sebastian Church, Premanuru, for being with us. Thank you. I am very happy to extend my sincere thanks to Mr. Arun Ullar, Assistant Professor, St. Agnes College, Mangalore, for accepting our invitation and giving us an opportunity to felicitate him. I am proud to say that he has been a part of our institution for a decade. Thank you, sir. I am grateful to our beloved principal, Mrs. Pramila D'Souza, who has much take care and effort to make today's program a unique one. Thank you, ma'am. I would also like to thank all the heads of St. Sebastian Educational Institution for being with us today. I express my deep sense of gratitude to Mrs. Philomena D'Souza, Secretary, St. Sebastian Parish Council, for being a part of today's program. I would like to express my deep sense of appreciation to all the teaching and non-teaching staff for their support and guidance. I thank all the students who are ready to glorify today's program by their beautiful performance to make today's program a grand success. Thank you. And for us to present before a college anthem composed by Father Maxim D'Souza and tuned by Father Jai Prakash D'Souza. Here we have our dear lecturers to sing the lyrics.